ಎಂದೆಂದಿಗೂ ನಿಮ್ಮೊಂದಿಗೆ ಭಾಳ ಸಮಯಗಳಿಂದ ಲಾಕ್ಡೌನ್ಗಳನ್ನೆಲ್ಲ ಹಾಕಿ ಕೋವಿಡ್ ನಿಯಂತ್ರಣಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಪಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಸಮಾಧಾನದ ಸಂಗತಿ ಆಗ್ತಾ ಇರುವಂಥದ್ದು ಅಂದರೆ ಒಂದೆಡೆ ಸಾವಿನ ಸಂಖ್ಯೆಯಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಮತ್ತು ಕೊರೋನಾ ಪೀಡಿತರ ಸಂಖ್ಯೆಯು ಕೂಡ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ನಾವು ಕಾಣ್ತಾ ಇರುವಂಥದ್ದು. ಅಂದರೆ ಹೆಚ್ಚೆಚ್ಚು ಟೆಸ್ಟಿಂಗ್ಗಳನ್ನು ಮಾಡಲಾಗ್ತಾ ಇದೆ. ಆ ಟೆಸ್ಟಿಂಗ್ಗಳ ಪ್ರಮಾಣವಾರು ಶೇಕಡಾವಾರು ನೋಡುವಾಗ ಏರುತ್ತಿರುವಂಥ ಒಂದು ಗತಿ ಏನಿದೆ ಅದು ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಮತ್ತೊಂದು ಸಂತಸ ಏನಿದೆ ಏನಂತ ಹೇಳಿದ್ರೆ, ಈಗಾಗಲೇ ಮತ್ತೊಂದು ಔಷಧಿಯನ್ನು ಕೇಂದ್ರ ಸರ್ಕಾರ ರೆಡ್ಡಿಸ್ ಕಂಪನಿಯವರಿಗೆ ಈಗಾಗಲೇ ಇವತ್ತು ಅದು ಬಿಡುಗಡೆ ಆಗ್ತಾ ಇದೆ. 2DG ಅನ್ನುವಂಥ ಒಂದು ಕಂಪನಿ, ಅದು ಈಗಾಗಲೇ ಆ ಒಂದು ಇನ್ನೊಂದು ಮದ್ದಿದೆ, ಅದು ಮದ್ದಲ್ಲ, ಈಗಾಗಲೇ ಬೇರೆ ಬೇರೆ ಕಾರಣಗಳನ್ನು ಸೇವಿಸಲಾಗ್ತಾ ಇತ್ತು. ಅದನ್ನು ಕೂಡ ಸೇವಿಸಬಹುದಾಗಿರುವಂಥದ್ದು ಕಂಡು ಹಿಡಿದು ಇದೀಗ ಅದು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಕೋವಿಡ್-19 ಪೇಷೆಂಟ್ಗಳಿಗೆ ಅಂದರೆ ಪೀಡಿತರಿಗೆ ಅದನ್ನು ಕೂಡ ವಿತರಿಸಬಹುದು ಅನ್ನುವಂಥದ್ದು ಇವತ್ತು ಅದರ ಬಿಡುಗಡೆ ಕೂಡ ನಡೀತಾ ಇರುವಂಥದ್ದು. ಇನ್ನೊಂದೆಡೆಯಲ್ಲಿ ಬ್ಲ್ಯಾಕ್ ಫಂಗಸ್ ಬಹಳ ಮತ್ತೆ ಅದೊಂದು ಹೊಸ ರೋಗವೋ ಏನೋ ಅನ್ನುವಂಥರ ಮಟ್ಟಿಗೆ ಯಾರೆಲ್ಲ ಚಿಕಿತ್ಸೆಯನ್ನು ಪಡೆದಿದ್ದಾರೆ, ಕೊರೋನಾ ಚಿಕಿತ್ಸೆಯನ್ನು ಪಡೆದಿದ್ದಾರೆ, ವೆಂಟಿಲೇಷನ್ ಇಟ್ಟಿದ್ದಾರೆ ಮತ್ತು ಸ್ಟೆರಾಯ್ಡ್ಗಳನ್ನು ಹೆಚ್ಚೆಚ್ಚು ಸೇವಿಸಿದ್ದಾರೆ, ಅವರಿಗೆಲ್ಲ ಈಗ ಬರ್ತಾ ಇರುವಂಥ ಕಾಯಿಲೆ ಬ್ಲ್ಯಾಕ್ ಫಂಗಸ್ ಅಂತ ಹೇಳಲಾಗ್ತಾ ಇದೆ. ಇದು ಕೂಡ ಆತಂಕವನ್ನು ಹುಟ್ಟಿಸುವಂಥ ಸಂಗತಿ ಅಂತ ಅನ್ನುವಂಥದ್ದು. ಇದೇನೇ ಇದ್ರೂ ಕೂಡ ಒಂದೆಡೆಯಲ್ಲಿ ಅದೆಲ್ಲವನ್ನು ನಿಗ್ರಹ ಪಡುವಂಥ ರೀತಿಯಲ್ಲಿ ಸರ್ಕಾರಗಳು ಬರ್ತಾ ಇದೆ. ಮತ್ತೆ ಜನರಲ್ಲಿ ಹೇಳ್ತಾ ಇರುವಂಥ ಪ್ರಶ್ನೆಗಳೇನಂತ ಹೇಳಿದ್ರೆ, ನಮ್ಮ ಬಗೆಗೆ ಲಾಕ್ಡೌನ್ ಮಾಡಿದ್ದೀರಾ, ಲಾಕ್ಡೌನ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮನ್ನು ನೋಡಿದಿರಾ, ನಮ್ಮ ಕಷ್ಟಗಳನ್ನು ಪರಿಹರಿಸುತ್ತಾ ಏನಾದರೂ ತಾವುಗಳು ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದಷ್ಟು ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಲಾಗಿದೆ, ಆ ಘೋಷಣೆಗಳು ನಮಗೂ ಕೂಡ ಸಿಗ್ತವ ಅನ್ನುವಂಥ ಬಹುಶಃ ನಿರಾಶಾದಾಯಕವಾದಂಥ ನೋಟವನ್ನು ಸರ್ಕಾರದ ಕಡೆಗೆ ನಮ್ಮ ಜನಸಾಮಾನ್ಯರು ಇಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಸುಳ್ಳಲ್ಲ. ಬಹುಶಃ ಎಲ್ಲದರ ನಡುವೆ ಕೂಡ ಕೋವಿಡ್ ವಿರುದ್ಧದ ಹೋರಾಟ ಅದು ಮುಂದುವರೆದಿದೆ. ಒಂದೆಡೆಯಲ್ಲಿ ಕೊರೋನಾ ವಾರಿಯರ್ಸ್ ಇದ್ರ ಬಗೆಗೆ ಒಂದಷ್ಟು ಕೆಲಸಗಳಲ್ಲಿ ಇದ್ದರೆ, ಇನ್ನೊಂದೆಡೆ ಏನು ವ್ಯಾಕ್ಸಿನ್ ಕೊಡುವಂಥ ಕೆಲಸಗಳು ಕೂಡ ಸಾಗರೋಪಾದಿಯಲ್ಲಿ ನಡೀತಾ ಇರುವಂಥದ್ದು. ಯಾರು 2ನೇ ಡೋಸ್ ತೆಗೆದುಕೊಳ್ತಾ ಇದ್ದಾರೆ ಅದರಲ್ಲೂ 14+ ಯಾರಿದ್ದಾರೆ ಅವರಿಗೆ ಕೊಡುವಂಥ ರೀತಿಯಲ್ಲಿ ಇವತ್ತು ಆಗ್ತಾ ಇದೆ. ಇವತ್ತು ನಮ್ಮ ಜೊತೆಗೆ ಎಂದೆಂದಿಗೂ ನಿಮ್ಮೊಂದಿಗೆ ವಿಧಾನ ಪರಿಷತ್ ಸದಸ್ಯರು, ಕಾಂಗ್ರೆಸ್ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಆದಂಥ ಹರೀಶ್ ಕುಮಾರ್ ಅವರಿದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಹುಶಃ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಇದೊಂದು 2ನೇ ಅಲೆ ಕೊರೋನಾದು ಬಂದಿರುವಂಥದ್ದು. ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲರೂ ಕೂಡ ಇದನ್ನು ತಡೆಯುವಂಥ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಅನ್ನೋದು. ಏನಾದರೂ ಈಗ ಬಹುಶಃ ಈ ಲಾಕ್ಡೌನ್ ಕೂಡ ಸಡಿಲಿಸಬಹುದು ಅನ್ನೋದು ಜನರ ನಿರೀಕ್ಷೆ. ಜೊತೆಯಲ್ಲಿ ಕೋವಿಡ್ ಕಡಿಮೆ ಆಗ್ತದೆ ಅನ್ನುವಂಥ ವರದಿಗಳು ಕೂಡ ಬರ್ತಾ ಇದೆ. ಸೊ ಇದರಿಂದ ಏನಾದರೂ ಸ್ವಲ್ಪ ಜನ ರಿಲೀಸ್ ಆಗಲಿಕ್ಕೆ ಸಾಧ್ಯತೆ ಇದೆಯೋ? ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಚರ್ಚೆಗಳು ನಡೀತಾ ಇದೆ? ಈಗ ಈ ಕೋವಿಡ್ ಅನ್ನುವಂಥ ಒಂದು ಕಾಯಿಲೆ ಜಗತ್ತಿನಲ್ಲಿ ಪ್ರಾರಂಭ ಆಗಿ 1 ವರ್ಷ ಕಳೀತು. 2019 ಡಿಸೆಂಬರ್ನಲ್ಲಿ ಇದು ಕಾಣಿಸಿಕೊಂಡಿದೆ, ಪ್ರಥಮವಾಗಿ ಚೈನಾದಲ್ಲಿ. ಅದಕ್ಕೆ ಕೋವಿಡ್-19 ಅಂತ ಅದಕ್ಕೆ ಹೆಸರಿಟ್ಟರು. ಈ ಕಾಯಿಲೆ ನಿರ್ದಿಷ್ಟ ಕಾರಣ ಇನ್ನೂ ಗೊತ್ತಾಗಲಿಲ್ಲ. ಎಲ್ಲಿ ಪ್ರಾರಂಭ ಆಯಿತು, ಯಾಕೆ ಪ್ರಾರಂಭ ಆಯಿತು ಅಂತ ಯಾರಿಗೂ ಇನ್ನೂ ಅರಿವಿಲ್ಲ. ಅಂತೂ ಚೀನಾದಲ್ಲಿ ಪ್ರಾರಂಭ ಆಯಿತು ಅನ್ನೋದನ್ನು ನಾವು ಕೇಳಿದ್ದೇವೆ. ಇಡೀ ದೇಶಕ್ಕೆ ಪ್ರಸಾರ ಆಗಿದೆ. ಕಳೆದ ಮಾರ್ಚ್ 24ನೇ ತಾರೀಕಿಗೆ ಕರ್ನಾಟಕದಲ್ಲಿ ಲಾಕ್ಡೌನ್ ಘೋಷಣೆ ಆಯಿತು. ಕರ್ನಾಟಕದಲ್ಲಿ ಲಾಕ್ಡೌನ್ ಘೋಷಣೆ ಆದ ನಂತರ ಕೆಲವು 1 ತಿಂಗಳು, 40 ದಿವಸ, 45 ದಿವಸ, ಬಹುಶಃ ಆಮೇಲೆ ಕಡಿಮೆ ಆದಾಗೆ ಲಾಕ್ಡೌನ್ ರಿಲೀಸ್ ಆಯಿತು. ಮತ್ತೆ ಜನಜೀವನ ಎಂದಿನಂತೆ ಆಯಿತು. ಅನೇಕ ಮುನ್ನೆಚ್ಚರಿಕೆಗಳನ್ನು WHO, ಸರ್ಕಾರ, ತಜ್ಞರು ಕೊಟ್ಟರು. ಮಾಸ್ಕ್ ಹಾಕಿಕೊಂಡು ಓಡಾಡಬೇಕು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಅಗತ್ಯ ಇದ್ದರೆ ಗ್ಲೌಸ್ ಯೂಸ್ ಮಾಡಿ, ಡಿಸ್ಟೆನ್ಸ್ ಕೀಪ್ ಅಪ್ ಮಾಡಿ ಅನ್ನುವಂಥ ಅನೇಕ ಗೈಡೆನ್ಸ್ಗಳು. ಬಹುಶಃ ಕೋವಿಡ್ ಸಂದರ್ಭದಲ್ಲಿ ಕೂಡ ಅದು ಪರಿಪೂರ್ಣವಾಗಿ ಆಗಿದೆ ಅಂತ ಹೇಳಿ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಅಂತೂ ತದನಂತರ ಅಂತೂ ಅದನ್ನು ಜನ ಮರ್ತೇ ಬಿಟ್ಟರು. ಆ ಲಾಕ್ಡೌನ್ನಲ್ಲಿ ಎಷ್ಟು ಜನ ಸಂಕಷ್ಟಪಟ್ಟರು. ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಎಲ್ಲ ಸ್ವಉದ್ಯೋಗಿಗಳು, ದರ್ಜಿಗಳು, ಬಾರ್ಬರ್ ಶಾಪ್ನವರು, ಡೋಬಿಗಳು, ಎಲ್ಲರೂ, ಪ್ರತಿಯೊಬ್ಬರು, ಟ್ಯಾಕ್ಸಿ, ಮೋಟರ್ ವಾಹನ, ವೆಹಿಕಲ್, ಹೋಟೆಲ್ಸ್ ಎಲ್ಲರೂ ಸಫರ್ ಆದರು. ಯಾವಾಗ ಕೋವಿಡ್ ಕಡಿಮೆ ಆಗ್ತಾ ಬಂತ ಜನರು ಆ ಕೋವಿಡನ್ನು ಮರ್ತೇ ಬಿಟ್ಟರು. ಮತ್ತೆ ಯಾರು ಕೂಡ ಅದರ ಬಗ್ಗೆ ಒಂದು ಸೂಚನೆಗಳ ಬಗ್ಗೆ ಗಮನ ಹರಿಸಲಿಲ್ಲ. ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ತಜ್ಞರು ಎಚ್ಚರಿಸಿದರು, ಮತ್ತೆ ಕೋವಿಡ್ 2ನೇ ಅಲೆ ಬರ್ತದೆ, ಅದು 1ನೇ ಅಲೆಗಿಂತೂ ಭೀಕರವಾಗಿರ್ತದೆ,
ಇದನ್ನು ನಾವು ಬಹಳಷ್ಟು ಪರಿಣಾಮಕಾರಿಯಾಗಿ ಎದುರಿಸಬೇಕಾದ್ರೆ ಸರ್ಕಾರ ಈಗಾಗಲೇ ಇದಕ್ಕೆ ತಯಾರಿ ಆಗಬೇಕು ಅನ್ನುವಂಥ ಒಂದು ತಜ್ಞರ ಅಭಿಪ್ರಾಯ ಬಂತು. ಆವಾಗಲೇ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರು ಹೇಳಿದರು, ಈ ಕೋವಿಡ್ ಏನು 2ನೇ ಅಲೆ ಇದೆ, ಇದು ಕೋವಿಡ್ ಚಂಡಮಾರುತ ಅಲ್ಲ, ಇದು ಸುನಾಮಿ ಅನ್ನುವಂಥ ವಿಚಾರವನ್ನು ಹೇಳಿದರು. ಎಲ್ಲರೂ ಅವರ ಒಂದು ಮಾತನ್ನು ಯಾರು ಕೂಡ ನಂಬಲಿಲ್ಲ ಮತ್ತು ಅದನ್ನು ಗಣನೆಗೆ ತಗೊಳ್ಳಿಲ್ಲ. ಸರ್ಕಾರ ಅಂತೂ ಅದನ್ನೊಂದು ನಗೆಪಾಟಲಿಗೆ ಇಡುವಂತೆ ಮಾಡಿದರು. ಬಹುಶಃ 2ನೇ ಅಲೆ ಮಾತ್ರ ಅಲ್ಲ, ಮೊದಲ ಸಂದರ್ಭ ಕೂಡ ರಾಹುಲ್ ಗಾಂಧಿ ಒಬ್ಬರೇ ಇಡೀ ರಾಷ್ಟ್ರ ಮಟ್ಟದಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ಒಂದು ಪಿಕ್ಚರನ್ನು ಕೊಟ್ಟಿದ್ರು. ಯಾರು ಅದನ್ನು ಗಣನೆಗೆ ತಗೊಳ್ಳಿಲ್ಲ. ಅವರನ್ನು ಗೇಲಿ ಮಾಡುವವರೇ ಹೆಚ್ಚಿದ್ರು. ಜನರಿಗೆ ರಾಹುಲ್ ಗಾಂಧಿ ಅಂದರೆ ಅವರು ಏನು ಸತ್ಯ ಮಾತಾಡಿದ್ರು, ಏನು ಮಾತಾಡಿದ್ರು ಅದೊಂದು ಗೇಲಿ ಮಾಡುವಂಥದ್ದೊಂದು ಪರಿಪಾಠ ಆಗಿ ಹೋಗಿದೆ ವಿರೋಧ ಪಕ್ಷದವರು, ನಮ್ಮ ವಿರೋಧ ಪಕ್ಷದವರಿಗೆ, ಇವತ್ತು ಆಡಳಿತ ಪಕ್ಷದವರು ಇರ್ಬೋದು. ಆಯಿತು. ಆಮೇಲೆ ತಜ್ಞರ ಅಭಿಪ್ರಾಯವನ್ನು ಸರ್ಕಾರ ತಗೊಳ್ಳಿಲ್ಲ. ಮಾರ್ಚ್ ಎಂಡಿಗೆ ಆಗುವಾಗ ಮತ್ತೆ ಪ್ರಾರಂಭ ಜೋರಾಯಿತು 2ನೇ ಅಲೆ. 2ನೇ ಅಲೆ ಪ್ರಾರಂಭ ಆದ ಸಂದರ್ಭದಲ್ಲಿ ಸರ್ಕಾರ ಕೂಡ ಕ್ರಮ ಕೈಗೊಳ್ಳಿಲ್ಲ. ಜನತಾ ಕರ್ಫ್ಯೂವನ್ನು ಹೇರಿದರು. ಹೌದು, ಜನತಾ ಕರ್ಫ್ಯೂ ಹೇರಿ ಬೆಳಗ್ಗಿನಿಂದ 10 ಗಂಟೆವರೆಗೆ ಜನರು ಅವರಿಗೆ ಅವಶ್ಯಕ ವಸ್ತುಗಳನ್ನು ತೆಗೆದುಕೊಳ್ಬೋದು. 12 ಗಂಟೆವರೆಗೆ ಕೆಲವು ಅಂಗಡಿಗಳನ್ನು ತೆರೀಬೋದು. ತಳ್ಳುವ ಗಾಡಿಗಳನ್ನು 6 ಗಂಟೆವರೆಗೆ ಸಾಯಂಕಾಲ ವ್ಯಾಪಾರ ಮಾಡ್ಬೋದು ಅನ್ನುವಂಥ ನಿರ್ಬಂಧಗಳೊಂದಿಗೆ ಮತ್ತೆ ಜನತಾ ಕರ್ಫ್ಯೂವನ್ನು ಹೇರಿದರು. ಜನರು ಅದನ್ನು ಈ ಬಡವರು ಅನ್ನುವಂಥ ವರ್ಗ, ನಾನು ಆಗ ಹೇಳಿದಲ್ಲ, ಅನೇಕ ವರ್ಗಗಳು ಸಂಕಷ್ಟದಲ್ಲಿರುವವರು, ದಿನಕ್ಕಾಗಿ ದುಡಿದು ದಿನ ತಿನ್ನುವವರು, ಆ ವರ್ಗಗಳಿಗೆ ಸಂಕಷ್ಟ ಮತ್ತೆ ಬಂತು. ಬೇಕಾದಷ್ಟು ಸಮಯ ಇತ್ತು. ಕಳೆದ ವರ್ಷ ನಮಗೆ ಕೋವಿಡ್ ಬಂದಿದೆ, 2ನೇ ಅಲೆ ಬರ್ತದೆ ಅಂತ ಗೊತ್ತಿದೆ. ನಾವು ಯಾವುದೇ ರೀತಿಯಲ್ಲಿ ನಮ್ಮ ಸರ್ಕಾರ ಅದಕ್ಕೆ ಪ್ರಿಪೇರ್ ಆಗಲಿಲ್ಲ. ಇವರು ಏನು ಮಾಡಬೇಕಾಗಿತ್ತು? ಅಂಗಡಿಗೆ ಬರುವ ಜನರು ಜಾಸ್ತಿ ಆದರು, ಬರದೇ ಉಪಾಯ ಇಲ್ಲ. ಯಾಕೆಂದರೆ ಅವರಿಗೆ ಅಗತ್ಯವಾದ ವಸ್ತುವನ್ನು ಮನೆಗೆ ಪೂರೈಸಲಿಲ್ಲ. ಅವರಿಗೆ ಬೇಕಾದಂಥ ಅಕ್ಕಿ, ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗ 7 kg ಅಕ್ಕಿ ಕೊಡ್ತಾ ಇದ್ರು, ಅದನ್ನು 5 kg ಮಾಡಿದ್ರು, ಈಗ 2 kgಗೆ ನಿಲ್ಲಿಸಿದ್ದಾರೆ. ಈ ಸಂಕಷ್ಟ ಕಾಲದಲ್ಲಿ 10 kg ಕೊಡಬೇಕಿತ್ತು, 2 kgಗೆ ನಿಲ್ಲಿಸಿದ್ದಾರೆ. ಜನರು ಏನು ಮಾಡ್ತಾರೆ? ಜನರಿಗೆ ಪೇಟೆಗೆ ಬರದೆ ಉಪಾಯ ಇಲ್ಲ, ಪರ್ಚೇಸ್ ಮಾಡಬೇಕು, ಸರ್ಕಾರ ಏನು ಕೊಡಲಿಲ್ಲ. ಇಲ್ಲಿ ನೀವೇನು ಹೇಳ್ತೀರಿ ಅಂದರೆ ಈ ಪರ್ಚೇಸಿಂಗ್ ಮಾಡುವಂಥ ಒಂದು ವಿಧಾನ ಏನಿದೆ, ಈಗ ಕಳೆದ ಒಂದಷ್ಟು ಅವಧಿ ಅದು ನೀವು ಹೇಳಿದರೆ ನವೆಂಬರ್ ತಿಂಗಳಲ್ಲಿ ಮತ್ತೆ ತಜ್ಞರು ಹೇಳಿರುವಂಥದ್ದು, ಅದಕ್ಕಿಂತ ಮೊದಲ ಒಂದಷ್ಟು ಅವಧಿಯಲ್ಲಿ ಏನಾಗಿತ್ತು, ಕಳೆದ ಅವಧಿ ಮಳೆಗಾಲ ಮುಗಿದ ನಂತರ ಸ್ವಲ್ಪ ಲಾಕ್ಡೌನನ್ನು ಲೂಸ್ ಮಾಡಿಕೊಂಡು ಬಂದೆವು. ಈ ಅವಧಿಯಲ್ಲೇ ನಮ್ಮ ಸರ್ಕಾರಗಳು ಭಾಳ ಮುಖ್ಯವಾಗಿ ನೆಕ್ಸ್ಟ್ ಮತ್ತೆ ನಮಗೆ ಲಾಕ್ಡೌನ್ ಮಾಡಲಿಕ್ಕೆ ಬರ್ತದೆ ಅಂತ ಅನ್ನೋದನ್ನು ಗಂಡಿದ್ರೆ ಈ ಆಹಾರದ ವಸ್ತುಗಳು ನಾವು ಮೊದಲೇ ಅದನ್ನು ಪೂರೈಕೆ ಮಾಡೋದು ಹೇಗೆ ಅನ್ನೋದು ಪ್ಲಾನಿಂಗ್ ಆದರೂ ಮಾಡಬಹುದಿತ್ತಲ್ವೇ? ನಾನು ಅದೇ ಹೇಳಿದ್ದು, ಸರ್ಕಾರ ಪ್ರಿಪೇರ್ ಆಗಲಿಲ್ಲ ಅಂದರೆ ಅದೇ. ಸರ್ಕಾರ ಈಗ 2ನೇ ಅಲೆ ಬರ್ತದೆ, ಜನರು ಸಂಕಷ್ಟದಲ್ಲಿ ಬೀಳ್ತಾರೆ, ಲಾಕ್ಡೌನ್ ಘೋಷಿಸುವ ಸಂದರ್ಭ ಬರ್ಬೋದು, ಆಗ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು? ಧಾನ್ಯಗಳು, ದವಸ ಧಾನ್ಯಗಳು, ಜನರಿಗೆ ಬೇಕಾದದ್ದು. ಉದಾಹರಣೆಗೆ ಈಗ ಕೇರಳದಲ್ಲಿ ಮನೆಗೆ ಮುಟ್ಟಿಸ್ತಾರೆ, 10, 12, 18 ಐಟಮ್ಗಳನ್ನು ಪ್ಯಾಕ್ ಮಾಡಿ ಮನೆಗೆ ಮುಟ್ಟಿಸ್ತಾರೆ. ಜನರು ಯಾಕೆ ಪೇಟೆಗೆ ಬರ್ತಾರೆ? ಇವರು ಅಂಗಡಿ ಓಪನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇರ್ಬೋದು, ಈಗ ಎಲ್ಲರೂ BPL ಅಲ್ಲ, APL ನವರು ಇದ್ದಾರೆ. ಜನಸಂದಣಿ ದಟ್ಟಣೆ ಕಡಿಮೆ ಆಗ್ತದಲ್ಲ ಪೇಟೆಯಲ್ಲಿ. ನೀವು ಮತ್ತೊಂದು ಮಾಡಿದ್ರಿ, 10 ಗಂಟೆವರೆಗೆ ಒಂದಕ್ಕೆ ಅವಕಾಶ ಕೊಟ್ರಿ, 12 ಗಂಟೆಗೆ ಮತ್ತೊಂದಕ್ಕೆ ಅವಕಾಶ ಕೊಟ್ರಿ. ಇವನು ಬೆಳಿಗ್ಗೆ ಬಂದವನು ಮತ್ತೆ 12 ಗಂಟೆಗೆ ಏನು ಸಿಗ್ತದೆ ಅದಕ್ಕೆ ಬರ್ತಾನೆ. 6 ಗಂಟೆ ಮಧ್ಯಾಹ್ನ ಮನೆಯಲ್ಲಿ ಊಟ ಆದಮೇಲೆ ಮನೆಯಲ್ಲಿ ಹೇಳ್ತಾರೆ, ತರಕಾರಿ ಹಾಕ್ಲಿಕ್ಕೆ ತರಲಿಲ್ಲ, ಮತ್ತೆ ಬರ್ತಾನೆ, ತಳ್ಳುವ ಗಾಡಿ ಇದೆ, 6 ಗಂಟೆವರೆಗೆ ಮತ್ತೆ ಅವಕಾಶ ಇದೆ. ಇದು ಸರಿಯಾದ ವೈಜ್ಞಾನಿಕ ರೀತಿಯ ಲಾಕ್ಡೌನ್, ಇದು ಜನತಾ ಕರ್ಫ್ಯೂ ಅಲ್ಲ. ಎಸ್ ಸರ್. ನಡುವೆ ಒಬ್ಬರು ವಿಟ್ಲದಿಂದ ಹಮೀದ್ ಅವರಿದ್ದಾರೆ ನೇರ ಸಂಪರ್ಕದಲ್ಲಿ. ನಮಸ್ಕಾರ ಹಮೀದ್. ನಮಸ್ತೆ ಸರ್. ಸರ್ ಮಾತಾಡಿ. ಲಾಕ್ಡೌನ್ ಇಂದ ಶಿಕ್ಷಣ ರಂಗದಲ್ಲಿ ಉದ್ಭವಿಸಿರುವ ಸಮಸ್ಯೆಯನ್ನು ಹೋಗಲಾಡಿಸಲು ಕಾಂಗ್ರೆಸ್ ಯಾವ ರೀತಿ ಸಹಕಾರ ನೀಡಲು ಸಾಧ್ಯವಿದೆ ಸರ್? ಓಕೆ, ಥ್ಯಾಂಕ್ ಯು. ಹಮೀದ್ ಅವರೇ ನಮಸ್ಕಾರ. ಈಗ ಶಿಕ್ಷಣ ರಂಗ ಬಹಳಷ್ಟು ಇವತ್ತು ತೊಂದರೆಯಲ್ಲಿರುವಂತಹ ಒಂದು ರಂಗ. ಅಂದ್ರೆ ಎಲ್ಲರೂ ತೊಂದರೆಯಲ್ಲಿದ್ದಾರೆ. ಶಿಕ್ಷಣ ರಂಗದವರಂತೂ ಕಳೆದ ವರ್ಷ ಶಾಲೆ ಓಪನ್ ಆಗಲಿಲ್ಲ, ಕೆಲವು ಆನ್ಲೈನ್ ಕ್ಲಾಸಸ್, ಮಕ್ಕಳಿಗೆ ಕೂಡ ಆನ್ಲೈನ್ ಕ್ಲಾಸಸ್ ಹಾಕುವಂತ ಸಂದರ್ಭದಲ್ಲಿ ಇದೆ, ಕಷ್ಟದಲ್ಲಿದೆ ಆ ಒಂದು ಇದು ಫೀಲ್ಡ್. ಇವತ್ತು ಕಾಂಗ್ರೆಸ್ ನಾವು ಎಲ್ಲಿ ಕೂಡ ನಾವು ಆಡಳಿತದಲ್ಲಿಲ್ಲ, ನಾವು ಕೇಂದ್ರದಲ್ಲಿಲ್ಲ, ರಾಜ್ಯದಲ್ಲಿಲ್ಲ, ಜಿಲ್ಲೆಯಲ್ಲಿಲ್ಲ, ತಾಲೂಕಿನಲ್ಲಿಲ್ಲ, ಗ್ರಾಮ ಪಂಚಾಯತ್ನಲ್ಲಿ ಅತ್ಯಲ್ಪ ಕಡೆ ನಾವಿದ್ದೇವೆ.
ನಾವು ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಏನೂ ಆಗುದಿಲ್ಲ. ನಾವು ಅವರಿಗೆ ಅವರ ಸಂಕಷ್ಟದಲ್ಲಿ ಭಾಗಿಯಾಗಬಹುದು, ಸಹಕಾರ ಕೊಡ್ಬೋದು ಅಲ್ಲದೆ ಅವರಿಗೆ ಯಾವ ರೀತಿಯಲ್ಲಿ ಕೂಡ ಶಿಕ್ಷಣ ರಂಗಕ್ಕೆ ನಾವು ಹೆಲ್ಪ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲ. ಏನ್ ಮಾಡ್ಬೋದು ನಾವು? ಇನ್ ಯಾವ ರೀತಿಯಲ್ಲಿ ಇದು ಮಾಡಬಹುದು ಅಂತ ಹೇಳ್ತಾರೆ, ಸರ್ಕಾರದ ಮೇಲೆ ಒತ್ತಡ ಹೇರಬಹುದು. ಶಿಕ್ಷಣ ರಂಗದಲ್ಲಿ ಇವತ್ತು ಏಡೆಡ್ ಸ್ಕೂಲ್ ಇದೆ, ಗವರ್ಮೆಂಟ್ ಸ್ಕೂಲ್ ಇದೆ ಮತ್ತು ಖಾಸಗಿ ಶಾಲೆಗಳಿವೆ. ಇವತ್ತು ಖಾಸಗಿ ಶಾಲೆಯ ಅಧ್ಯಾಪಕರು, ಶಿಕ್ಷಕರು ಬಹಳಷ್ಟು ಕಷ್ಟದಲ್ಲಿರುವವರು. ಅವರಿಗೆ ಸರ್ಕಾರ ತಿಂಗಳಿಗೆ ಇಷ್ಟು ಅಂತೇಳಿ ಪರಿಹಾರ ಘೋಷಣೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಪ್ರೈವೇಟ್ ಸ್ಕೂಲ್ನವರಿಗೆ ಕೂಡ ಸಂಬಳ ಕೊಡ್ಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಫೀಸ್ ಬರುವುದಿಲ್ಲ. ಸ್ವಲ್ಪ ಒಂದು ಕಾಲಾಂಶ ಆದ್ರೂ ಅವ್ರು ಕೊಟ್ರೆ, ಒಂದು ಕಾಲಾಂಶ ಸರ್ಕಾರ ಕೊಟ್ರೆ, ಒಂದು 10,000 ಸಿಗುವವನಿಗೆ ಒಂದು 5,000 ಆದ್ರೂ ಸಿಗುವಂತ ವ್ಯವಸ್ಥೆ ಆದ್ರೆ ಅವನು ಸ್ವಲ್ಪ ಜೀವನ ಮಾಡಬಹುದು ಮನೆಯಲ್ಲಿ. ಇಲ್ಲ ಇದ್ರೆ ಸಂಕಷ್ಟದಲ್ಲಿ ಬೀಳ್ತಾರೆ. ಅನುದಾನಿತ ಸರ್ಕಾರಿ ಶಾಲೆಯವರಿಗೆ ಸಂಬಳ ಬರ್ತದೆ, ದೊಡ್ಡ ಸಮಸ್ಯೆ. ಈಗ ಕಳೆದ ಬಾರಿಯಿಂದಲೇ ಶಾಲೆಗಳೆಲ್ಲ ಬಂದಿವೆ. ಅದು ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡುತ್ತಿರುವಂತ ಶಿಕ್ಷಕರು, ಸಹ ಶಿಕ್ಷಕರು, ಸಿಬ್ಬಂದಿಗಳು ಎಲ್ಲರೂ ಕೂಡ ಖಾಸಗಿ ಶಾಲೆಗಳು ಫೀಸ್ ಕಂಪ್ಲೀಟ್ ಆಗಿ ತೆಗೆದುಕೊಳ್ತಾ ಇದೆ. ಅದರ ಮೇಲೆ ಬಹಳಷ್ಟು ಗೊಂದಲಗಳು ಮತ್ತು ದೂರುಗಳು ಕೂಡ ಸಾರ್ವಜನಿಕರಿಂದ ಬಂದಿದ್ದವು ಕೂಡ. ಸೊ ಒಂದು ಕಡೆಯಲ್ಲಿ ಫೀಸ್ ತಗೊಳ್ಳಿಕ್ಕೂ ಅಲ್ಲ, ಅಥವಾ ತಗೊಂಡ್ರೂ ಕೂಡ ಅವರಿಗೆ ಸಿಬ್ಬಂದಿಗಳದ್ದು ಕೊಡ್ತಾ ಇದೆಯಾ ಇಲ್ವೋ ಅಂತ ಅನ್ನುವಂಥ ಇನ್ನೊಂದು, ಎಲ್ಲ ಸಿಬ್ಬಂದಿಗಳು ಕೂಡ ಶಾಲೆಗೆ ಬರ್ತಾ ಇಲ್ಲ ಅಂತ ಅನ್ನುವಂಥದ್ದು. ಈಗ ಮತ್ತೆ ಇದು ಕಂಟಿನ್ಯೂಷನ್ ಆದರೆ ಈ ಸಮಸ್ಯೆ ಹೇಗೆ ಖಾಸಗಿ ಶಾಲೆಗಳಲ್ಲಿ 2 ವಿಧ ಇದೆ. ಒಂದು ವಿಧ ಇಂಗ್ಲಿಷ್ ಮೀಡಿಯಮು ಮತ್ತು ಹೈ ಕ್ಲಾಸ್ ಸ್ಕೂಲ್ಗಳು. ಹೌದು. ಇನ್ನೊಂದು ವಿಧ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಸಣ್ಣ ಸಣ್ಣ ಶಾಲೆಗಳು. ಈ ಹೈ ಕ್ಲಾಸ್ ಶಾಲೆಗಳು ಮತ್ತು ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಇವರು ಆನ್ಲೈನ್ ಕ್ಲಾಸ್ ಮಾಡ್ತಾರೆ, ಫೀಸ್ ಕೂಡ ಕಲೆಕ್ಟ್ ಮಾಡ್ತಾರೆ. ಸ್ವಲ್ಪ ರಿಬೇಟ್ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ, ನಂಗೆ ಗೊತ್ತಿದೆ, ಸ್ವಲ್ಪ ರಿಬೇಟ್ ಕೊಟ್ಟಿದ್ದಾರೆ ಅವರು. ಅಂತೂ ಅವರು ಸ್ವಲ್ಪ 50% 75% ಕೊಡ್ಲಿಕ್ಕೆ ವ್ಯವಸ್ಥೆ ಹತ್ರ ಇರಬಹುದು, ಕೊಡಬಹುದು. ಆದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿರುವಂತಹ, ಇಲ್ಲಿ ಗ್ರಾಮೀಣ ಪ್ರದೇಶದ ಜನರೇ ಇಂಡಿವಿಜುವಲ್ ಆಗಿ ಕೆಲವರು ಪ್ರೈವೇಟ್ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಒಂದು ಕಡೆಯಿಂದ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಫೀಸ್ ಕಟ್ಟುದು ಬಿಡಿ, ಊಟಕ್ಕೆ ಇಲ್ಲ, ಅವ್ರು ಫೀಸ್ ಕೊಡ್ತಾ ಇಲ್ಲ. ಅಂತವರಿಗೆ ಇವತ್ತು ಶಿಕ್ಷಕರಿಗೆ ಕೊಡ್ಲಿಕ್ಕೆ ಕಷ್ಟ ಆಗಿದೆ. ಅಂತವರನ್ನ ಗುರುತಿಸಿ ಇವತ್ತು ಸರ್ಕಾರ ಅವರಿಗೆ ಏನಾದರೂ ಪ್ಯಾಕೇಜ್ ಕೊಡುವಂತ ವ್ಯವಸ್ಥೆ ಮಾಡಲೇಬೇಕು. ಇಲ್ಲ ಇದ್ರೆ ಸಂಕಷ್ಟದಲ್ಲಿ ಬೀಳ್ತಾರೆ. ನಾವು ಅನೇಕ ಪೇಪರ್ನಲ್ಲಿ, ವಾಟ್ಸ್ಆ್ಯಪ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೇವೆ, ನಮ್ಮ ಶಿಕ್ಷಕರು, ನಾವು ಪ್ರೈವೇಟ್ ಶಾಲೆಯಲ್ಲಿ ಶಿಕ್ಷಣ ಕೆಲಸ ಮಾಡ್ತಿದ್ದೇವೆ, ನಮಗೆ ಊಟಕ್ಕಿಲ್ಲದ ಪರಿಸ್ಥಿತಿ ಆಗಿದೆ, ನಮಗೆ ಬೇರೆ ಕೆಲಸ ಮಾಡ್ಲಿಕ್ಕೆ ಗೊತ್ತಿಲ್ಲ ಅನ್ನುವಂತಹ ಗೋಳು ಅವ್ರದ್ದು. ಸರ್ಕಾರ ಸ್ಪಂದನೆ ಮಾಡಬೇಕು. ಸರ್ಕಾರ ಅಂದ್ರೆ ಏನು? ಸರ್ಕಾರ ಅಂದ್ರೆ ಜನರಿಗೆ ಪ್ರಯೋಜನ ಮಾಡ್ಲಿಕ್ಕೆ ಇರಬೇಕು. ನಾವು ಕೇವಲ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅದನ್ನು ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಇತರ ಖರ್ಚು ಮಾಡೋದು ಮಾತ್ರ ಅಲ್ಲ, ಜನರ ಸಂಕಷ್ಟಕ್ಕೆ ಕೂಡ ಹೆಲ್ಪ್ ಮಾಡುವಂತ ಒಂದು ವ್ಯವಸ್ಥೆ ಸರ್ಕಾರದಲ್ಲಿ ಇರಬೇಕು. ಅಲ್ಲ, ಏನೋ ಕಳೆದ 1-2 ದಿನಗಳಿಂದ ಸರ್ಕಾರ ಘೋಷಣೆ ಮಾಡ್ತದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅದೆಲ್ಲ ಒಂದು ಸೀಮಿತವಾದ ಒಂದು ವಿಭಾಗಕ್ಕೆ ಅಂತ ಅನಿಸ್ತಾ ಇರುವಂಥದ್ದು. ಅಂದರೆ ಇಡೀ ಒಂದು ಕರ್ನಾಟಕದ ಜನತೆಗೆ ಎಲ್ಲರೂ ಕೂಡ ಬೇರೆ ಬೇರೆ ವಿಭಾಗದ ಯಾರೆಲ್ಲ ಸಮಸ್ಯೆಯಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ಯಾಕೇಜ್ ಘೋಷಣೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ವೋ ಸರ್ಕಾರಕ್ಕೆ ಅಂತ? ಯಾಕೆ ಆಗುವುದಿಲ್ಲ? ಸರ್ಕಾರಕ್ಕೆ ಖಂಡಿತ ಸಾಧ್ಯ ಇದೆ. ಆದರೆ ಇವತ್ತು ಸರ್ಕಾರ ಕೇವಲ ಮಾತುಗಳನ್ನಾಡಿ ಜನರನ್ನು ಮರಳು ಮಾಡುವಂತ ಕೆಲಸ ಮಾಡ್ತಾ ಇದೆ. ಕೇವಲ ಸಿಂಪತಿ, ನೀವು ಮಾಸ್ಕ್ ಹಾಕೊಳ್ಳಿ, ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ನೀವು ಇದು ಮಾಡಿ ಅದು ಮಾಡಿ, ಅದೆಲ್ಲ ಇವತ್ತು ಬೇಕಾದಷ್ಟು ನಿಯಮಗಳನ್ನು ಹೇಳಿದ್ದಾರೆ. ನಾವು ಮತ್ತೆ ಅದನ್ನೇ ಹೇಳುವುದರಲ್ಲಿ ಅರ್ಥ ಇಲ್ಲ. ಸರ್ಕಾರ ಮಾಡಬೇಕೇನು? ಇವತ್ತು ಸಂಕಷ್ಟದ ಪರಿಸ್ಥಿತಿಯಲ್ಲಿ ನೀವಿದ್ದೀರಿ, ನಿಮಗೆ ಸಹಾಯ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಬೇರೆ ಬೇರೆ ಸ್ಟೇಟ್ನಲ್ಲಿ ಮಾಡ್ತಾ ಇದ್ದಾರೆ. ಆ ರೀತಿ BPLನವರಿಗೆ ಮನೆಗೆ ಕೊಡುವಂಥ ವಸ್ತುಗಳು, ರಿಕ್ಷಾ ಡ್ರೈವರ್ಗಳಿಗೆ, ಕಾರ್ ಡ್ರೈವರ್ಗಳಿಗೆ, ಟ್ಯಾಕ್ಸಿ ಡ್ರೈವರ್ಗಳಿಗೆ, ಹಮಾಲಿಗಳಿಗೆ ಮತ್ತು ಈ ಕ್ಷೌರಿಕರು, ಡೋಬಿಗಳು, ಇಂಥ ಅನೇಕ ವರ್ಗ ಸ್ವ ಉದ್ಯೋಗಗಳು, ಸಣ್ಣ ಸಣ್ಣ ಅಂಗಡಿಯವರು, ಎಲೆಕ್ಟ್ರಾನಿಕ್ಸ್, ಮೈಕ್ ಸೆಟ್, ಲೈಟಿಂಗ್ಸ್, ಇವರೆಲ್ಲ ಬಹಳ ಕಷ್ಟದಲ್ಲಿದ್ದಾರೆ. ಅವರಿಗೆ ಏನಾದರೂ ಒಂದು ಲಂಸಮ್ ಪ್ಯಾಕೇಜ್, ಒಂದು 10,000 ರೂಪಾಯಿ, ಒಂದು 2-3 ತಿಂಗಳು ಏನಾದರೂ ಗಂಜಿ ಆದರೂ ಊಟ ಮಾಡಿ, ಆ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಇದು ಮಾಡದಿದ್ದರೆ ಜನರು ಹೇಗೆ ಅವರ ನಿಭಾಯಿಸುವುದು ಹೇಗೆ? ಸರ್ಕಾರ ಕೇವಲ ಬಾಯಿ ಮಾತಿನಲ್ಲಿ ಸಹಾನುಭೂತಿ ತೋರಿಸಿದ್ರೆ ಆಯ್ತಾ? ಇತ್ತೀಚೆಗೆ ಬಹುಶಃ 3 ರಾಜ್ಯಗಳಲ್ಲಿ ಕೊಟ್ಟಿರುವುದು ಕೂಡ ಕೇಂದ್ರ ಸರ್ಕಾರದ ಭಾಗವೇ. ಅದು ಕೇಂದ್ರ ಸರ್ಕಾರ ಕೊಟ್ಟಿರುವುದನ್ನು ಆ ರಾಜ್ಯ ಸರ್ಕಾರ ಕೊಟ್ಟಿದ್ದಾವೆ ಅಂತ ಅನ್ನುವಂಥದ್ದು ಬಹುಶಃ ತಮಗೆ ಗೊತ್ತಿದೆ. ಇತ್ತೀಚೆಗೆ ಫೋನ್ನಲ್ಲಿ ಅದೊಂದು ಬಹಳ ಲೀಕ್ ಆಗಿತ್ತು ಆಡಿಯೋ. ಸದಾನಂದ ಗೌಡರ ಜೊತೆ ಮಂಗಳೂರಿನ ಕಾರ್ಯಕರ್ತನೊಬ್ಬ ಮಾತನಾಡಿ, ಸದಾನಂದ ಗೌಡರು ನಾವು ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದೇವೆ, ಅದನ್ನೇ 3 ರಾಜ್ಯಗಳು ಕೊಟ್ಟಿರುವುದು, ನಿಮ್ಮ ಅಲ್ಲಿಯ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಲ್ವಾ?
ಇವ್ರು ಏನು ಹೇಳಿದ್ರು ಸರ್ಕಾರ ಬರುವಾಗ? ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ, ರಾಜ್ಯದಲ್ಲಿ ಕೂಡ ನಮ್ಮ ಸರ್ಕಾರ ಬಂದರೆ ಡಬಲ್ ಇಂಜಿನ್ ಸರ್ಕಾರ, ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತೇವೆ ಅಂತ ಹೇಳಿದರು. ಇವ್ರದೇ ಸರ್ಕಾರ ಕೇಂದ್ರ ಸರ್ಕಾರ ಕೊಡುವುದಾದ್ರೆ ಇವ್ರದೇ ಸರ್ಕಾರ ಬಿಜೆಪಿ ಸರ್ಕಾರ ಯಾಕೆ ಕೊಡುವುದಿಲ್ಲ? ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಕೊಡ್ತದೆ, ತಮಿಳುನಾಡಿನಲ್ಲಿ ಘೋಷಣೆ ಮಾಡಿದ್ದಾರೆ, ವೆಸ್ಟ್ ಬೆಂಗಾಲ್ನಲ್ಲಿ ಘೋಷಣೆ ಮಾಡಿದ್ದಾರೆ, ಡೆಲ್ಲಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಇದು ಸುಳ್ಳು. ಹಾಗಾದ್ರೆ ಅದು ಯಾರ್ದು ಇದು ಪ್ಯಾಕೇಜ್? ಸುಳ್ಳು. ಇದು ರಾಜ್ಯ ಸರ್ಕಾರದ ಪ್ಯಾಕೇಜ್. ರಾಜ್ಯ ಸರ್ಕಾರದ ಪ್ಯಾಕೇಜ್ ಅನ್ನು ರಾಜ್ಯ ಸರ್ಕಾರಗಳು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಇನ್ನೂ ಕೇಂದ್ರ ಸರ್ಕಾರ ಕಳೆದ ಲಾಕ್ಡೌನ್ ಸಮಯದಲ್ಲಿ 2 ತಿಂಗಳು 3 ತಿಂಗಳು 5 ಕೆಜಿ ಅಕ್ಕಿ ಫ್ರೀ ಆಗಿ ಕೊಟ್ಟಿದ್ದಾರೆ. ಅದು ಕೂಡ 7 ಕೆಜಿ ಇದ್ದದ್ದನ್ನು ಸರ್ಕಾರ 5 ಕೆಜಿ ಮಾಡಿತು. ರಾಜ್ಯ ಸರ್ಕಾರ 5, ಕೇಂದ್ರ ಸರ್ಕಾರ 5 ಕಳೆದ ಸಲ ಕೊಟ್ಟರು. ಈ ಸಲ ಸರ್ಕಾರ 2 ಕೆಜಿ ಕೊಡ್ತಾ ಇದೆ. ಕೇಂದ್ರ ಸರ್ಕಾರ ಕೊಡ್ತೇನೆ ಅಂತ ಹೇಳ್ತಾರೆ. ಬಾಯಿ ಮಾತಿನಲ್ಲಿ ಕೊಡ್ತೇನೆ ಅಂತ ಹೇಳಿದ್ರೆ ಆಯ್ತು, ಕೊಡಬೇಕಲ್ವ? ಯಾವಾಗ ಕೊಡಬೇಕು? ಜನರು ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಕೊಡಬೇಕು. ನೀವು ಯಾವಾಗ ಕೊಟ್ಟರೆ ಏನು ಪ್ರಯೋಜನ? ಊಟ ಇಲ್ಲದೆ ಸತ್ತು ಹೋದ್ಮೇಲೆ ಕೊಟ್ಟು ಪ್ರಯೋಜನ ಇದೆಯಾ? ಕರೆಂಟ್ ಬಿಲ್ಗೆ 3 ತಿಂಗಳ ಧೂಡಿ ಅಂತ ಹೇಳಿದ್ರು ಕೇಂದ್ರ ಸರ್ಕಾರ ಜೊತೆ ಕೇಳಬೇಕಾ? ಅದು ಕೇಂದ್ರ ಸರ್ಕಾರ ಕೊಡಬಹುದಾದ ಪ್ಯಾಕೇಜ್ ಏನೋದು? ಸಂಪೂರ್ಣ ರಾಜ್ಯ ಸರ್ಕಾರದ ಹತೋಟಿಯಲ್ಲಿ ಇರುವಂಥದ್ದು ಮೆಸ್ಕಾಂಗಳು, KPTCLಗಳು. ಟ್ಯಾಕ್ಸು ಈಗ ವೆಹಿಕಲ್ಸ್ ಒಂದು ಹೇಳ್ತೇನೆ ನಾನು. ಬಸ್ ಸ್ಟಾಪ್ ಆಗಿದೆ, ಟ್ಯಾಕ್ಸಿ ಸ್ಟಾಪ್ ಆಗಿದೆ, ಮ್ಯಾಕ್ಸಿ ಕ್ಯಾಬ್ ಸ್ಟಾಪ್ ಆಗಿದೆ. ಟ್ಯಾಕ್ಸ್ ಅವರಿಗೆ ಬೆನಿಫಿಟ್ ಕೊಡಬೇಕೋ ಬೇಡವಾ? ಟ್ಯಾಕ್ಸ್ ಎಕ್ಸಾಮ್ಷನ್ ಕೊಡಬೇಕೋ ಬೇಡವಾ? ಟ್ಯಾಕ್ಸ್ ಎಕ್ಸಾಮ್ಷನ್ ಇಷ್ಟವರೆಗೆ ಕೊಡಲಿಲ್ಲ. 1 ತಿಂಗಳಿಂದ ಗಾಡಿ ಒಳಗಿದೆ, ಇನ್ನೂ ಕೂಡ ಘೋಷಣೆ ಆಗಲಿಲ್ಲ. ಯಾವಾಗ ಮಾಡಬೇಕು? ಸಕಾಲದಲ್ಲಿ ಮಾಡಬೇಕು. ಮೊನ್ನೆ ಬಸ್ನವರು KSRTC ಬಸ್ ಡ್ರೈವರ್ಗಳು ಸ್ಟ್ರೈಕ್ ಮಾಡಿದಾಗ ಇವರು ಪ್ರೈವೇಟ್ನವರ ಕೈಕಾಲು ಹಿಡಿದು ಬಸ್ ಓಡಿಸಲಿಲ್ವಾ? ಪ್ರೈವೇಟ್ನವರು ಸಹಕಾರ ಕೊಡಲಿಲ್ವ ಸರ್ಕಾರಕ್ಕೆ? ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಇವರಿಗೆ ಬೇಕಿತ್ತು. ಇವತ್ತಿನವರೆಗೆ ಟ್ಯಾಕ್ಸ್ ಎಕ್ಸಾಮ್ಷನ್ ಘೋಷಣೆ ಮಾಡಲಿಲ್ಲ. ಇವತ್ತಿನವರೆಗೆ ಘೋಷಣೆ ಮಾಡಲಿಲ್ಲ. ಈ ವಾರಿಯರ್ಸ್ ಅಂತ ಹೇಳ್ತೀರಿ ನೀವು, ಯಾವುದು ಕೋವಿಡ್ ವಾರಿಯರ್ಸ್, ಡಾಕ್ಟರ್ಗಳು, ದಾದಿಯರು, ಆಶಾ ಕಾರ್ಯಕರ್ತರು, ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಪೊಲೀಸ್ ಡಿಪಾರ್ಟ್ಮೆಂಟ್ನವರು, ಕಂದಾಯ ಇಲಾಖೆ, ಇವರೆಲ್ಲ ರಾತ್ರಿ ಹಗಲು ಕೋವಿಡ್ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಿಸ್ಸಂದೇಹ, ಯಾವುದೇ ಅದರಲ್ಲಿ ಡೌಟ್ ಇಲ್ಲ. ಆದರೆ ಅವರಿಗೆ ಕೊಡುವಂತಹ ಸವಲತ್ತುಗಳನ್ನ ಸರಿಯಾಗಿ ನೀವು ಕೊಟ್ಟಿದ್ದೀರಾ? ಕೊಡುವಂತಹ ಇಷ್ಟೊಂದು ಅವರ ಲೈಫನ್ನು ಇದು ಪಣಕ್ಕಿಟ್ಟು ಅವರು ದುಡಿತಾ ಇದ್ದಾರೆ. ಅವರಿಗೆ ಕೊಡುವಂಥದ್ದು ಅದು ಏನಾದರೂ ಆಕಸ್ಮಿಕವಾಗಿ ಅವರು ಮೃತರಾದರೆ ಅವರಿಗೆ ಕೊಡುವಂಥ ಹಣ ಕೊಟ್ಟಿದ್ದೀರಾ? ಇಲ್ಲ. ನೀವೇನು ಸರ್ಕಾರ ಬೆನಿಫಿಟ್ ಕೊಡ್ತಾ ಇಲ್ಲ. ಇವತ್ತು ಮತ್ತೊಂದು ಕ್ಷೇತ್ರ ಇದೆ, ಈ ಅಡುಗೆ ಅನಿಲ. ಅಡುಗೆ ಅನಿಲ ವಿತರಕರಿದ್ದಾರೆ. ಅಡುಗೆ ಅನಿಲ ವಿತರಕರು ಲಾಕ್ಡೌನ್ ಪ್ರಾರಂಭ ಆಗಿನಿಂದ ಇವತ್ತಿನವರೆಗೆ ಆ ಡ್ರೈವರ್ಗಳು, ಆ ಪೋರ್ಟರ್ಗಳು, ಆ ಸೂಪರ್ವೈಸರ್ಗಳು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಮನೆಗೆ ಸಿಲಿಂಡರ್ ಕೊಂಡೋಗಿ ಹೊತ್ತು, ಯಾರ ಮನೆಯಲ್ಲಿ ಕೋವಿಡ್ ಇದೆ, ಯಾರ ಮನೆಯಲ್ಲಿ ಕೋವಿಡ್ ಇಲ್ಲ, ಎಲ್ಲಿ ಏನು ಇದೆ ಅಂತ ಗೊತ್ತಿಲ್ಲ. ಆದರೆ ಪಾಪ ವಾರಿಯರ್ಸ್, ಅವರು ವಾರಿಯರ್ಗಳಿಗೆ ದುಡಿತಾ ಇದ್ದಾರೆ. ಅವರ ಬಗ್ಗೆ ಚಕಾರ ಎತ್ತುವವರಿಲ್ಲ. ಅವರನ್ನು ಕೂಡ ಕೋವಿಡ್ ವಾರಿಯರ್ಸ್ ಲಿಸ್ಟ್ಗೆ ಸೇರಿಸಬೇಕು. ಅವರಿಗೆ ಕೂಡ ವಿಮೆ ಮಾಡಬೇಕು. ಅವರಿಗೆ ಕೂಡ ಅವರ ಜೀವಕ್ಕೆ ಹಾನಿಯಾದಲ್ಲಿ ಸರ್ಕಾರ ಅವರಿಗೆ ಕೊಡುವಂಥ, ವಾರಿಯರ್ಗಳಿಗೆ ಕೊಡುವಂಥ ಪ್ಯಾಕೇಜನ್ನು ಅಡಿಗೆ ಅನಿಲ ವಿತರಕರಿಗೆ ಕೂಡ ಕೊಡಬೇಕು ಅನ್ನೋದು ನನ್ನ ಬೇಡಿಕೆ. ಈಗ ಖಾಸಗಿ ವಲಯದ ನೀವು ಸೆಕ್ಟರ್ಸ್ ಹೇಳಿದ್ರೆ, ಅಂದರೆ ಬಸ್ಸುಗಳನ್ನು ಕೂಡ ತೆಗೆದುಕೊಳ್ಳೋಣ. ನಮ್ಮ ದಕ್ಷಿಣ ಕನ್ನಡ ಉಭಯ ಜಿಲ್ಲೆಗಳಲ್ಲಿ ಬಸ್ಸುಗಳು ಕೂಡ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರುವಂಥದ್ದು. ಇಂಥದ್ದೇ ಭಾಳಷ್ಟು ಕಡೆಗಳಲ್ಲಿ ಎಲ್ಲ ವಿಧದಲ್ಲಿಯೂ ಕೂಡ ಖಾಸಗಿ ವಲಯಗಳು ತೆರಿಗೆಗಳನ್ನು ಅದೇ ರೀತಿಯಲ್ಲಿ ಯಥೇಚ್ಛವಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು. ಆದರೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳು ಇಲ್ಲಿವರೆಗೆ ಬಂದಿಲ್ಲ ಅಂತ ಅನ್ನುವಂಥದ್ದು. ಅಂದರೆ ಇದನ್ನು ಎಲ್ಲೋ ಪಡೆದುಕೊಳ್ಳೋ ರೀತಿಯಲ್ಲಿ ಅದೊಂದು ಪ್ರಶ್ನೆ ಮಾಡುವಂಥದ್ದು ಕೂಡ ಆಗ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ನೀವು ಅವರು ಕೇಳ್ತಾ ಇಲ್ವೋ? ಸೋಷಿಯಲ್ ಮೀಡಿಯಾ, ಹೋಟೆಲು, ಲಾಡ್ಜ್ಗಳು ನೋಡಿದ್ರೆ, ಸೋಷಿಯಲ್ ಮೀಡಿಯಾ ನೋಡಿದ್ರೆ ಜನರು ಅಳುವುದು, ಅವರು ಪಡುವ ಸಂಕಷ್ಟ, ಅವ್ರಿಗೆ ಬೇಡುವ ಬೇಡಿಕೆ, ಇನ್ನೊಂದು ಕಡೆ ಅವ್ರು ಇಡುವಂತ ವಿಚಾರಗಳು ಎಷ್ಟು ಇದ್ದಾವೆ. ಒಂದನ್ನಾದ್ರೂ ಸರ್ಕಾರ ಕೇಳ್ತದ? ಇನ್ನಿ ಬಸ್ನವರನ್ನು, ಹೋಟೆಲ್ನವರನ್ನು ಯಾವಾಗ ಕೇಳ್ತಾರೆ? ಅವರಿಗೆ 5 ಕೆಜಿ 10 ಕೆಜಿ ಅಕ್ಕಿ ಕೊಡುವಂತ ಒಂದು ಭಾಗ್ಯ ಈ ಸರ್ಕಾರಕ್ಕೆ ಇಲ್ಲ. ಇನ್ನು ಇವರ ಕಥೆಯನ್ನು ಅವರು ಎಲ್ಲಿ ಕೇಳ್ತಾರೆ? ಏನಾದರೂ ಕೊಟ್ಟಿದ್ದಾರೆ? ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಸರ್, ಈಗ ಇಂದಿರಾ ಕ್ಯಾಂಟೀನ್ ಕಥೆ ಏನು? ಅದು ಈ ಸಂದರ್ಭದಲ್ಲಿ ಅಷ್ಟೇ ಓಪನ್ ಮಾಡಲಾಗಿದೆಯಾ, ಮತ್ತೆ ಮುಚ್ಚುತ್ತದೋ? ಮತ್ತು ಅವರಿಗೆ ಬಹಳಷ್ಟು ಹಣಗಳ ಪಾವತಿ ಆಗಬೇಕಾಗಿತ್ತು ಕಳೆದ ಅವಧಿಯಲ್ಲಿ, ಅದನ್ನು ಮಾಡಲಿಲ್ಲ ಅನ್ನುವ ಕಾರಣಕ್ಕಾಗಿ ಅದು ಒಂದೆಡೆಯಲ್ಲಿ ಅದು ಮುಚ್ಚಿತ್ತೋ ತೆರೆದಿತ್ತೋ ಯಾರಿಗೂ ಕೂಡ ಗೊತ್ತಿಲ್ಲದಂಥ ಪರಿಸ್ಥಿತಿಗೆ ಆಗಿಬಿಟ್ಟಿದೆ ಅನ್ನೋದು. ಈಗೇನೋ ತೆರೆದಿದ್ದಾರೆ ಸ್ವಲ್ಪ ಸಮಯ. ಇವತ್ತಿನ ಪರಿಸ್ಥಿತಿಯಲ್ಲಿ ಜನರಿಗೆ ಏನಾದರೂ ಪ್ರಯೋಜನ ಕಿಂಚತ್ತಾದರೂ ಆಗಿದ್ರೆ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೊಟ್ಟಂತಹ 7 ಕೆಜಿ ಅಕ್ಕಿ
ಆಹಾರ ಭದ್ರತೆ ಕಾಯ್ದೆ, ಸೋನಿಯಾ ಗಾಂಧಿ ಅವರು UPA ಅಧ್ಯಕ್ಷರಾಗಿ ಆಹಾರ ಭದ್ರತೆ ಕಾಯ್ದೆಯನ್ನ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿ ತಂದರು. ಅದಕ್ಕೆ ಕಾನೂನಾತ್ಮಕವಾದ ಶಕ್ತಿಯನ್ನ ಕೊಟ್ಟರು. ಅಂದ್ರೆ ಅದು ಕಾನೂನುಬದ್ಧ ಆಹಾರ ಭದ್ರತೆ, ಅದು ಅಕ್ಕಿ ಅವನಿಗೆ ದುಡಿಯುವವನಿಗೆ ಮನೆಗೆ ಊಟ ಮಾಡಲಿಕ್ಕೆ ಕೊಡ್ಲೇಬೇಕು ಅನ್ನುವಂಥ ಕಾನೂನು ತಂತು. ಅದರ ಪ್ರಕಾರ ಸಿದ್ದರಾಮಯ್ಯನವರು 7 kg ಅಕ್ಕಿ ಕೊಟ್ಟರು. ಆಮೇಲೆ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದರು. ಅನೇಕ ಕಡೆ ಇಂದಿರಾ ಕ್ಯಾಂಟೀನ್, ಬೆಂಗಳೂರಿನ ಎಲ್ಲ ವಾರ್ಡ್ಗಳಲ್ಲಿ ಮತ್ತೆ ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಲ್ಲಿ, ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಅಲ್ಲಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡೋದ್ರ ಮುಖಾಂತರ ಜನರಿಗೆ ಅದರಿಂದ ಏನಾದರೂ ಪ್ರಯೋಜನ ಆಯಿತು. ಈ ಸರ್ಕಾರ ಬಂದು ಅದನ್ನು ಮುಚ್ಚಿತು. ಈಗ ಮೊನ್ನೆ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಎಲ್ಲ ಓಪನ್ ಆಗಲಿಲ್ಲ, ಬೇರೆ ಬೇರೆ ಕಡೆ ಆಗಿದೆ, ಕೆಲವು ಕಡೆ ಆಗಲಿಲ್ಲ. ಯಾರು ಹೇಗೆ ಆಯ್ತು? ನಮ್ಮ ಜಿಲ್ಲೆ ಎಲ್ಲೂ ಆಗಲಿಲ್ಲ. ಹಾಗಾದ್ರೆ ಎಲ್ಲೂ ಆಗಲಿಲ್ವಾ? ಅಲ್ಲ, ಆಗಲಿಲ್ಲ ಅಂತ. ಮೊನ್ನೆ ಶುರುವಿನ 2 ದಿವಸ ಆಗಿರಲಿಲ್ಲ. ಇವತ್ತಿನ ಪರಿಸ್ಥಿತಿ ನನಗೆ ಗೊತ್ತಿಲ್ಲ. ಕೆಲವು ಕಡೆ ಆಗಿದೆ, ಓಪನ್ ಆಗಿದೆ, ಎಲ್ಲ ಕಡೆ ಆಗಲಿಲ್ಲ. ಯಾವಾಗ ಓಪನ್ ಆಯ್ತು ಇಂದಿರಾ ಕ್ಯಾಂಟೀನು? ಸರ್ಕಾರ ಓಪನ್ ಮಾಡಿದ್ದ? ನ್ಯಾಯಾಧೀಶರು ಹೇಳಿದ್ದು, ಕೋರ್ಟ್ ಹೇಳಿದ್ದು, ಬಡವರು ಊಟಕ್ಕಿಲ್ಲದೆ ಮಾರ್ಗದಲ್ಲಿ ಸಾಯ್ತಾ ಇದ್ದಾರೆ, ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿ ಉಚಿತ ಊಟ ಕೊಡಿ ಅವರಿಗೆ ಅಂತ ಕೋರ್ಟ್ ಹೇಳಿದ್ದು. ಕೋರ್ಟ್ ಹೇಳಿದ ಮೇಲೆ ಸರ್ಕಾರ ಓಪನ್ ಮಾಡಿತು. ಮೊನ್ನೆ ಅಶೋಕ್ರವರು ನೋಡಿದೆ, ಒಂದು ಇಂದಿರಾ ಕ್ಯಾಂಟೀನಲ್ಲಿ ಹೋಗಿ ಊಟ ಮಾಡ್ತಾರೆ. ಇಂದಿರಾ ಕ್ಯಾಂಟೀನ್ ಅಂದರೆ ಟೀಕೆ ಮಾಡ್ತಾ ಇದ್ದವರು, ಇಂದಿರಾ ಕ್ಯಾಂಟೀನ್ ಬಗ್ಗೆ ಅದರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದವರು ಇವತ್ತು ಹೋಗಿ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ತಾರೆ. ಕೇವಲ ನಾಟಕ ಬಿಟ್ಟರೆ ಈ ಸರ್ಕಾರ ಬೇರೆ ಏನೂ ಮಾಡೋದಿಲ್ಲ. ಜನರ ಬಗ್ಗೆ ಕಾಳಜಿ ಇವರಿಗೆ ಇಲ್ಲವೇ ಇಲ್ಲ. ಇವತ್ತು ವ್ಯಾಕ್ಸಿನ್ ವಿತರಣೆ ಆಗಬೇಕು, ಆಕ್ಸಿಜನ್ ಸೌಲಭ್ಯ ಇಮ್ಮಿಡಿಯೇಟ್ ಆಗಿ ಕೊಡಬೇಕು ಅಂತೇಳಿ ಯಾರು ಹೇಳಿದ್ದು? ಕೋರ್ಟ್ ಹೇಳಿದ್ದು. ಕೋರ್ಟ್ ಹೇಳಿದ ಮೇಲೆ ಎಚ್ಚರಿಕೆ ಆಯಿತು. ಹಾಗಾದರೆ ಜನರ ಬಗ್ಗೆ, ಜನರ ಆರೋಗ್ಯದ, ಜನರ ಜೀವದ ಬಗ್ಗೆ ಕಾಳಜಿ ಇರಬೇಕಾದಂತಹ ಚುನಾಯಿತ ಸರ್ಕಾರ ಅದನ್ನು ಮರ್ತಿದೆ. ಕೋರ್ಟ್ ಹೇಳ್ತದೆ ಊಟ ಕೊಡಿ, ಲಸಿಕೆ ಕೊಡಿ, ಅವರಿಗೆ ಆಕ್ಸಿಜನ್ ಕೊಡಿ, ಕೊಡಲೇಬೇಕು ಅನ್ನೋಂಥ ತಾಕೀತು ಕೋರ್ಟ್ ಮಾಡ್ತದೆ. ನಾವು ಓಟ್ ತಗೊಂಡು ಜನರಿಗೆ ಬೇಕಾದಂಥ ಬೇಕು ಬೇಡದ ಎಲ್ಲ ಆಶ್ವಾಸಗಳನ್ನು ಕೊಟ್ಟು ಅವರಿಂದ ಮತ ಪಡೆದು ಸರ್ಕಾರ ಮಾಡಿದವರಿಗೆ ನಮಗೆ ಜನರ ಬಗ್ಗೆ ಕಾಳಜಿ ಇಲ್ಲ. ಅಲ್ಲ, ವ್ಯಾಕ್ಸಿನ್ ಬಗೆಗೆ ಹೇಳುವಾಗ ಬಹಳ ದೊಡ್ಡದಾದಂಥ ಒಂದು ಜನಸಂಖ್ಯೆ, ಆ ದೊಡ್ಡದಾದಂಥ ಜನಸಂಖ್ಯೆಗೆ ಒಮ್ಮಿಂದೊಮ್ಮೆಲೆ ಅಷ್ಟೊಂದು ವ್ಯಾಕ್ಸಿನ್ಗಳನ್ನು ಈಗಿಂದೀಗಲೇ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಅದು ಎಲ್ಲೋ ಇವರು ಮಾಡಿ ವ್ಯಾಕ್ಸಿನ್ ಪ್ರಾರಂಭ ಆಯಿತು. ವ್ಯಾಕ್ಸಿನ್ ಪ್ರಾರಂಭ ಆದಾಗ 45 ವರ್ಷಗಳ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಕೊಡುವಂಥ ಕಾರ್ಯಕ್ರಮ ಸರ್ಕಾರ ಹಾಕ್ಕೊಂಡಿತ್ತು. ಯಾವಾಗಲೂ ಜನರು, ನಾನು ಹೇಳಿದಲ್ಲ, ಲಾಕ್ಡೌನ್ ಮುಗಿದ ಕೂಡಲೇ ಜನರು ಮರೆತು ಬಿಟ್ಟಿದ್ದಾರೆ, ಎಲ್ಲ ಬಂದಿದ್ದಾರೆ ಅಂತ. ಮತ್ತೆ ಪ್ರಾರಂಭ ಆಗಲಿಲ್ಲ, ಜನರು ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಹೌದು, ಜನರ ಪಾಸಿಟಿವಿಟಿ ಕಡಿಮೆ ಇತ್ತು ವ್ಯಾಕ್ಸಿನೇಷನ್ ತಗೊಳ್ಳುವಲ್ಲಿ. ಜನರು ಸುರುವಿಗೆ ವ್ಯಾಕ್ಸಿನ್ ತಗೊಳ್ಳಿಲ್ಲ. ಈಗ ಜನದಟ್ಟಣೆ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಆ ಜನರು ವ್ಯಾಕ್ಸಿನ್ ತಗೊಳ್ಳದ ಸಂದರ್ಭ ಸುಮಾರು ಸಮಯ ಇತ್ತಲ್ಲ, ಅಷ್ಟು ವ್ಯಾಕ್ಸಿನ್ ಸ್ಟಾಕ್ ಆಗಬೇಕಿತ್ತಲ್ಲ ಸರ್ಕಾರದಲ್ಲಿ. ಎಲ್ಲಿ ಹೋಯ್ತಾಗಾದ್ರೆ? ಪ್ರೊಡಕ್ಷನ್ ಮಾಡಲಿಲ್ವಾ? ಅಲ್ಲ, ವಿದೇಶಕ್ಕೆ ಕಳಿಸಿದ್ರ? ಅಲ್ಲ, ಕೊಡುವ ಸಂದರ್ಭದಲ್ಲಿ ಯಾರೂ ಬರಲಿಲ್ಲ, ಎಲ್ಲ ಟೀಕೆಗಳನ್ನ ಮಾಡಿದ್ರು. ಅದೇ ಹೇಳ್ತೇನೆ, ಕಾಂಗ್ರೆಸ್ನವರು ಕೂಡ ಟೀಕೆಗಳನ್ನ ಮಾಡಿದ್ರು. ಅವರು ತಗೊಳ್ಬೇಡಿ ಅಂತ ಹೇಳಿದ್ರು. ನಾನು ಹೇಳ್ತೇನೆ, ತಗೊಳ್ಬೇಡಿ ಅಂತ ಹೇಳಿದ್ರು, ಯಾರು ತಗೊಳ್ಳಿಲ್ಲ. ಈಗ ನಿಮ್ಮ ಅಂಗಡಿಯಲ್ಲಿರುವಂತಹ ಸಾಮಾನು ಯಾರು ಕೊಂಡೋಗ್ಲಿಲ್ಲ, ನಿಮ್ಮ ಅಂಗಡಿಯಲ್ಲಿ ಮತ್ತೆ ಮತ್ತೆ ಸ್ಟಾಕ್ ಜಾಸ್ತಿ ಆಗ್ಬೇಕು. ಪ್ರೊಡಕ್ಷನ್ ಆಗ್ತಾ ಇದೆ, ಸ್ಟಾಕ್ ಜಾಸ್ತಿ ಆಗ್ಬೇಕಲ್ಲ. ಈಗ ಸಮಸ್ಯೆ ಇರ್ತಿರ್ಲಲ್ವಾ? ಅದು ಹೌದಾ? ಕಾಂಗ್ರೆಸ್ನವರು ಕೂಡ ಮೋದಿಯವರ ವ್ಯಾಕ್ಸಿನ್ ಅನ್ನು ತಗೊಳ್ಬೇಡಿ ಅಂತ ಹೇಳಿದ್ದು ಹೌದಾ? ಯಾರೂ ಹೇಳಿಲ್ಲ. ಕಾಂಗ್ರೆಸ್ನವರು ವ್ಯಾಕ್ಸಿನ್ ತಗೊಳ್ಬೇಡಿ ಅಂತ ಯಾರೂ ಹೇಳಿಲ್ಲ. ಬೇಕಾದವರು ತಗೊಂಡಿದ್ದಾರೆ, ಬೇಡದವರು ಅದರ ಬಗ್ಗೆ ಸ್ವಲ್ಪ ಅಲಕ್ಷ್ಯ ವ್ಯಕ್ತಪಡಿಸಿದ್ದಾರೆ. ಆದರೆ ಪ್ರೊಡಕ್ಷನ್ ಆಗ್ತಾ ಇತ್ತು, ಸ್ಟಾಕ್ ಎಲ್ಲಿ ಹೋಯ್ತು? ಇಲಿ ಹೆಗ್ಗಣ ತಿಂದು ಹೋಯ್ತಾ? ನಮ್ಮ ಮಕ್ಕಳಿಗೆ ಸಿಗುವಂತ ವ್ಯಾಕ್ಸಿನು ನೀವು ವಿದೇಶಕ್ಕೆ ಕಳಿಸಿದ್ರಿ ಅಂತೇಳಿ ಮೊನ್ನೆ ಪೋಸ್ಟರ್ ಹಾಕಿದ್ರು. ಅಂದ್ರೆ ಇವರು ವಿದೇಶಕ್ಕೆ ಕಳಿಸಿದ್ರು. ಅಲ್ಲ, ಮಾಡಿದ ನಂತರ ಅದಕ್ಕೂ ಒಂದು ಅವಧಿ ಇದೆ, ಇಷ್ಟು ಅವಧಿಯ ಒಳಗೆ ಅದನ್ನ ಇದು ಮಾಡಿ ಆಗ್ಬೇಕು, ಆಗಬೇಕು, ಮುಗಿಸ್ಬೇಕು ಅನ್ನುವಂಥದ್ದು. ಪೂರೈಸಬೇಕಿತ್ತು ಸರ್ಕಾರ. ಜನ ಬರಲಿಲ್ಲ ತಗೊಳ್ಳಿಕ್ಕೆ. ಎಲ್ಲಿ ಹೋಯ್ತು ನಿಮ್ಮ ವಸ್ತು? ಎಲ್ಲಿ ಹೋಯ್ತು? ಆಗ ಅದನ್ನು ಎಕ್ಸ್ಪೋರ್ಟ್ ಮಾಡೋದು ಅನಿವಾರ್ಯವಾಯಿತು. ಯಾಕೆ ನೀವು ಮೊದಲು ಕೊಟ್ಟದವರಿಗೆ ಸೆಕೆಂಡ್ ಡೋಸ್ ಕೊಡಬೇಕು ಅಂತ ನಿಮಗೆ ತಲೆಯಲ್ಲಿ ಇಲ್ವಾ? ಫಸ್ಟ್ ಡೋಸ್ ಬಂದವ ಸೆಕೆಂಡ್ ಡೋಸ್ ಬರ್ತಾನಲ್ವಾ? ತೆಕ್ಕೊಳ್ಳೋದವ ಬಿಡಿ, ನಾನು ಫಸ್ಟ್ ಡೋಸ್ ತಗೊಂಡಿದ್ದೇನೆ, ನಾನು ಸೆಕೆಂಡ್ ಡೋಸ್ಗೆ ಬರ್ತಾನಲ್ವಾ? ನಾನು ಸೆಕೆಂಡ್ ಡೋಸ್ ಬರುವಾಗ ಯಾಕೆ ಇಲ್ಲ? ಯಾಕೆ ಫಾರಿನಿಗೆ ಕೊಟ್ರಿ? ಫಾರಿನಿಗೆ ಸ್ಟಾಕ್ ಇರ್ಬೋದಿತ್ತಲ್ಲ.
ತಜ್ಞರು ನವೆಂಬರ್ ಡಿಸೆಂಬರ್ ಅಲ್ಲಿ ಹೇಳಿದ್ದಾರೆ ಕೋವಿಡ್ ಸುನಾಮಿ ಹಾಗೆ ಸ್ಪ್ರೆಡ್ ಆಗ್ತದೆ ಅಂತ. ನಿಮ್ಮ ತಲೆಯಲ್ಲಿ ಇರ್ಲಿಲ್ವಾ ಅದು? ಎಸ್ ಸರ್. ನೀವು ನಡುವೆ ಆಡಳಿತ ಮಾಡುವವರಲ್ವಾ? ಒಬ್ರು ಕರೆಯಲಿದ್ದಾರೆ ಮಂಗಳೂರಿನಿಂದ, ರಾಕೇಶ್ ಅವರು. ನಮಸ್ಕಾರ ರಾಕೇಶ್, ಮಾತಾಡಿ. ಹಾ ಸರ್, ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ಅವರಿದ್ದಾರೆ, ಹಾ ಸರ್, ಓಕೆ, ಮಾತಾಡಿ. ನಮಸ್ತೆ. ನಮಸ್ತೆ ಹಲೋ ರಾಕೇಶ್. ಸರ್, ಹೇಳಿ. ನಮಸ್ತೆ. ನಮಸ್ತೆ, ಹೇಳಿ. ಹಲೋ, ಹೇಳಿ ಹೇಳಿ. ನಮಸ್ತೆ. ಹಾ ನಮಸ್ತೆ ಸರ್. ಎಂತ ನಮಸ್ತೆ. ಇಲ್ಲ, ಲಾಕ್ಡೌನ್ ಸ್ಟಾರ್ಟ್ ಆದ ಮೇಲೆ ನಾನೊಬ್ಬ ಮೆಕ್ಯಾನಿಕ್ ಕೆಲಸ ಮಾಡುವ ಮಂಗಳೂರಿನಲ್ಲಿ. ಹಲೋ, ಹಾ ಕೇಳ್ತದೆ, ಹೇಳಿ. ಹಾ, ಹಾಗಾಗಿ ಈಗ ಲಾಕ್ಡೌನ್ ಎಲ್ಲ ಆಗಿ ತುಂಬಾ ಸಮಸ್ಯೆ ಅಲ್ಲ ಸರ್. ಈಗ ಹೌದು, ಮನೆಯಲ್ಲೇ ಇದ್ದೇವೆ, ಎಂತ ಇದಿಲ್ಲ, ಇನ್ಕಮ್ ಇಲ್ಲ ಸರ್. ನಾವು ಅದರ ಬಗ್ಗೆನೇ ಚರ್ಚೆ ಮಾಡ್ತಿದ್ದೇವೆ ರಾಕೇಶ್. ಅದೇ ಸರ್, ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡುವಾಗ ಕಲಿತು ಸರ್ಕಾರ ನನಗೆ ಲಾಕ್ಡೌನ್ ಘೋಷಣೆ ಮಾಡುವಾಗ ನಿಮ್ಮಂತ ಅದೇ. ಅನೇಕ ಜನ ಕೆಲಸ ಮಾಡುವವರು, ಸ್ವಉದ್ಯೋಗ ಮಾಡುವವರು, ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಎಲ್ಲ ನಿರ್ಗತಿಕರಾಗಿದ್ದಾರೆ. ಹೌದು ಸರ್. ನಿಮ್ಮ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಬೇಕಿತ್ತಲ್ವಾ? ಸರ್ಕಾರ, ನಾವು ಅದನ್ನೇ ಮಾತಾಡ್ತಿದ್ದೇವೆ. ನವೆಂಬರ್ ಡಿಸೆಂಬರ್ ಅಲ್ಲಿ ತಜ್ಞರು ಹೇಳಿದ್ದಾರೆ ಇದು ಜೋರಾಗ್ತದೆ. ಆ ಸಂದರ್ಭ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ ಸರ್, ಆದ್ರೆ ಮೆಕ್ಯಾನಿಕ್ ಅಂತ ಹೇಳಿ ಅವರಿಗೆ ಎಂತ ಸಿಗ್ಲಿಲ್ಲ ಸರ್. ಯಾರಿಗೂ ಸಿಗ್ಲಿಲ್ಲ, ಮೆಕ್ಯಾನಿಕ್ ಗಳಿಗೆಲ್ಲ ಯಾರಿಗೂ ಸಿಗ್ಲಿಲ್ಲ ಸರ್, ಯಾರಿಗೂ ಸಿಗ್ಲಿಲ್ಲ. ಈ ಸಲ ಪುನಃ ಇದು ಸಡನ್ ಸರ್ಕಾರದ ಆಗಿ ಜವಾಬ್ದಾರಿ. lockdown ನೋಡಿ, ಮಾಡಿದ ಮೇಲೆ ಪುನಃ ಈಗ ತುಂಬಾ ಕಷ್ಟ ಆಗಿದೆ. ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಇದೆ. ಜೀವನ ನಾವು ತೆಗೆಯೋದೇ ನೋಡುದು. ತುಂಬಾ ಕಷ್ಟ ಸರ್. ಈಗ ಇದು ಅದಕ್ಕೆ ಬೇಕಾದ ಸಮಯ ಅಲ್ಲ. ಯಾಕೆಂತ ಹೇಳಿದ್ರೆ ನಾವು ಕಳೆದ ವರ್ಷ ಕೋವಿಡ್ 1 ವರ್ಷ ಎದುರಿಸಿ ಆಗಿದೆ. ಆ ಸಲ ಆದ ತಪ್ಪು ಎಲ್ಲರೂ ಕ್ಷಮಿಸಬಹುದು, ಯಾರು ಆ ತಪ್ಪನ್ನು ಕ್ಷಮಿಸಬಹುದು. ಯಾರಿಗೂ ಗೊತ್ತಿಲ್ಲ ಪ್ರಪಂಚದಲ್ಲಿ ಏನೆಲ್ಲ ಆಗ್ತದೆ, ಇದು ಏನು ಆಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಸರಿ, ಕ್ಷಮಿಸೋಣ. ಎರಡನೇ ಅಲೆ ಬರ್ತಾ ಇದೆ ಅಂತ ಸರ್ಕಾರಕ್ಕೆ ಗೊತ್ತಿದೆ. ನಿಮ್ಮಂತವರಿಗೆ ಪ್ಯಾಕೇಜ್ ಘೋಷಣೆ ಮಾಡಿ ಆಮೇಲೆ ಇವರು ಕರ್ಫ್ಯೂ ಮಾಡ್ಬೇಕಿತ್ತಲ್ಲ. ಹೌದು ಸರ್, ಸರ್ಕಾರ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? ನಾನು ಬಾಡಿಗೆ ಮನೆಯಲ್ಲಿ ಇರೋದು, ನೋಡಿ, ನೀವು ಬಾಡಿಗೆ ಕೊಡ್ಬೇಕು, ಒಂದು ಮನೆ ಖರ್ಚು ನೋಡ್ಬೇಕು, ಮಕ್ಕಳ ಶಾಲೆ ಖರ್ಚು ನೋಡ್ಬೇಕು. ಒಂದು ಚಿಕ್ಕ ಮಗು ಉಂಟು ಸರ್. ಎಷ್ಟು ಚಿಕ್ಕ ಮಕ್ಕಳು, ಅವರ ಮದ್ದು, ಒಂದಿಷ್ಟು ಔಷಧಿ, ಬೇಕಂತ ಹೇಳಿ ಇರ್ತದೆಲ್ಲ. ಈ ಸಂಕಷ್ಟಗಳನ್ನ ಯಾರಲ್ಲಿ ಹೇಳುದು? ಹೌದು ಸರ್. ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಕಣ್ಣು, ಕಿವಿ, ಮೂಗು ಮೂರು ಇಲ್ಲ. ಕಾಂಟ್ಯಾಕ್ಟ್ ಆಗುದಿಲ್ಲ, ಕಾಂಟ್ಯಾಕ್ಟ್ ಅವರಿಗೆ ಕಿವಿಯೂ ಕೇಳುದಿಲ್ಲ, ಕಣ್ಣು ಕಾಣುದಿಲ್ಲ, ವಾಸನೆ ಅದಕ್ಕೆ ಮೊದಲೇ ಇಲ್ಲ ಅಂತ ಸರ್ಕಾರ ಏನ್ ಮಾಡುದು? ಎಂತ ಮಾಡ್ತಾ ಉಂಟು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇವೆ. ಸಿದ್ದರಾಮಯ್ಯನವರು ನೀವು ನೋಡ್ತಾ ಇದ್ದೀರಿ, ಡಿ ಕೆ ಶಿವಕುಮಾರ್ ನಮ್ಮ ಅಧ್ಯಕ್ಷರು ರಾಕೇಶ್, ಥ್ಯಾಂಕ್ ಯು. ಪ್ರತಿ ಸಲ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಬಹುಶಃ ರಾಕೇಶ್ರ ಹಾಗೆ ಈ ರೀತಿಯ ಸಮಸ್ಯೆಗಳನ್ನು ಒಳಪಡುವವರು ಬಹಳ ಮಂದಿ ಇದ್ದಾರೆ. ಈ ಸರ್ಕಾರ ಇಲ್ಲಿ ಏನು ಮಾಡ್ತಾ ಇದೆ, ಒಂದು ಪ್ಯಾಕೇಜನ್ನು ಘೋಷಣೆ ಮಾಡ್ತದೆ, ಅದು ಎಲ್ಲೋ ಒಂದು ವಿಭಾಗಕ್ಕೆ ಹೇಳಿರ್ತದೆ. ಒಂದೋ ತೀರಾ ಆರ್ಥಿಕ ಸಂಕಷ್ಟ ಇರುವವರಿಗೆ, ಅಥವಾ ಕರಕುಶಲದವರಿಗೆ, ಕೈಮಗ್ಗದವರಿಗೆ ಅಂತ ಅನ್ನುವಂಥದ್ದು ಈ ವಿಭಾಗವಾರು ಮಾಡಿಬಿಡ್ತದೆ. ಓವರಾಲ್ ಆಗಿ ಈಗ ರಾಕೇಶ್ ಹೇಳಿರುವ ಹಾಗೆ ಬಹಳ ದೊಡ್ಡ 2 ಸಮಸ್ಯೆಗಳೇನಂತ ಹೇಳಿದ್ರೆ, ಒಂದನೇದಾಗಿ ಮೆಸ್ಕಾಂ ಬಿಲ್ಗಳನ್ನು ತೆಗೆದುಕೊಳ್ಳೋಣ, ಒಂದನೇದಾಗಿ. ಇನ್ನೊಂದು EMI ಪ್ರಾಬ್ಲಮ್ಗಳು. ಭಾಳ ಮಂದಿ ಸಣ್ಣ ಸಣ್ಣ ಉದ್ದಿಮೆದಾರರು ಬ್ಯಾಂಕ್ಗಳನ್ನು ಲೋನ್ ತೆಗೆದುಕೊಂಡಿದ್ದಾರೆ. ಕಳೆದ ವರ್ಷವೂ ಕೂಡ 2 ತಿಂಗಳು 3 ತಿಂಗಳು ಮೊನೊಟೋರಿಯಂ ಕೊಟ್ಟಿದ್ರೂ ಕೂಡ ಖಾಸಗಿ ಬ್ಯಾಂಕುಗಳು ಅದನ್ನು ಸರಿಯಾಗಿ ಪರಿಪಾಲನೆ ಮಾಡಲಿಲ್ಲ. ಅದನ್ನು ಈಗ ನೀವು ಕೊಡದೇ ಇದ್ರೂ ಕೂಡ ಕೊನೆಯ ಹಂತದಲ್ಲಿ ಕಟ್ಟುವಾಗ ಅದನ್ನು ಡಬಲ್ ಮಾಡಿ ನೀವು ಕಟ್ಟಬೇಕಾಗ್ತದೆ ಅಂತ ಅನ್ನೋದನ್ನು ಹೇಳಿದ್ದಾರೆ. ಈ ಬಗ್ಗೆ ನಾನು ನಿಮ್ಮ ಹತ್ರ ಉತ್ತರ ಬಯಸ್ತೇನೆ. ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನಂತರ ಮತ್ತೆ ವಿಧಾನ ಪರಿಷತ್ ಸದಸ್ಯರಾದಂಥ ಹರೀಶ್ ಕುಮಾರ್ ಅವರ ಜೊತೆಗಿನ ಸಂವಾದ ಮುಂದುವರೆದಿದೆ.
ಲಾಕ್ಡೌನ್ ಆಗಿದೆ. ಆ ಕಡೆ ಲಾಕ್ಡೌನ್ ಅಂತ ಭಾಳ ಸ್ಪಷ್ಟವಾಗಿ ಸರ್ಕಾರ ಹೇಳಲಿಲ್ಲ, ಇದು ಕಟ್ಟುನಿಟ್ಟಿನ ಕ್ರಮ ಅಂತ ಹೇಳಿದೆ. ದಕ್ಷಿಣದ 3 ರಾಜ್ಯಗಳು ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದೆ. ಕರ್ನಾಟಕ ರಾಜ್ಯ ಇನ್ನೂ ಕೂಡ ಘೋಷಣೆ ಮಾಡಲಿಲ್ಲ. ಒಂದೆಡೆಯಲ್ಲಿ ಏನೋ ಒಂದು ಸಣ್ಣ ವಿಭಾಗಕ್ಕೆ ನಾವು ಇಂಥ ಕೊಡ್ತೇವೆ, ಇದು ಕೊಡ್ತೇವೆ ಅಂತ ಅನ್ನೋದನ್ನು ಮಾತು ಹೇಳ್ತಾ ಇದೆ. ಆದರೂ ಕೂಡ ಇಡೀ ಒಂದು ಕರ್ನಾಟಕ ಜನಮಾನಸ ಇದು ಕಾಯ್ತಾ ಇದೆ. ಯಾಕಂತ ಹೇಳಿದ್ರೆ ಕೆಲಸ ಇಲ್ಲ, EMI ಸಮಸ್ಯೆ ಬರ್ತದೆ ಭಾಳ ಮುಖ್ಯವಾಗಿ. ಇನ್ನು ಉಳಿದ ಎಲ್ಲ ಬಿಲ್ಲುಗಳು ಕೂಡ ಬೇರೆ ಬೇರೆ ಸಮಸ್ಯೆಗಳು ಮುಂದೆ ಕಾಡ್ತಾ ಇರುವಂಥದ್ದು. ಸರ್ಕಾರ ಜನರ ಜೊತೆ ಇಲ್ಲವೆ ಅಂತ ಅನ್ನೋದು. ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್ ಇದ್ದಾರೆ, ಅವ್ರ ಜೊತೆ ನಾವು ಮಾತಾಡ್ತೇವೆ. ಸರ್, ನಾನು ಹೇಳ್ತಾ ಇದ್ದೆ, ಈ ಎಲ್ಲ ಸಮಸ್ಯೆಗಳು, ಈ EMI ಸಮಸ್ಯೆಗಳು ಕೂಡ ಆಗಿರ್ಬೋದು, ಬ್ಯಾಂಕಿನ ಲೋನ್ ಕಟ್ಟುವಂಥದ್ದು, ಸರ್ಕಾರ ಇವತ್ತು ಅಂದರೆ ಬ್ಯಾಂಕ್ಗಳು ಕೈ ಎತ್ತಿಬಿಟ್ಟಿವೆ, ನಮ್ಮಿಂದ ಸಾಧ್ಯ ಇಲ್ಲ, ನೀವು ಕಟ್ಟಲೇಬೇಕು ಅಂತ ಹೇಳಿದೆ. ಪ್ರೈವೇಟ್ ಬ್ಯಾಂಕ್ಗಳು ಎಲ್ಲಿವರೆಗೆ ಹೇಳ್ತವೆ ಅಂತ ಹೇಳಿದ್ರೆ, ಒಂದು ವೇಳೆ ನೀವು ಈಗ ಕಟ್ಟದೇ ಇದ್ದರೆ ಕೊನೆಯ ಸಂದರ್ಭದಲ್ಲಿ ಇದರ ಡಬಲ್ ಅನ್ನು ನೀವು ಕಟ್ಟಬೇಕಾಗ್ತದೆ. ಬಹುಶಃ ಕಳೆದ ವರ್ಷದ ಪರಿಸ್ಥಿತಿ ಇದೇನೋ ಏನೋ ಅಂತ ಕೆಲವರು ಕಟ್ಟದೇ ಇದ್ದವರು ಮತ್ತೆ ಮುಂದೆ ಕೊನೆಯಲ್ಲಿ ಲೋನ್ ಕಟ್ಟುವ ಸಂದರ್ಭದಲ್ಲಿ ಡಬಲ್ ಆಗುವಂಥ ಪರಿಸ್ಥಿತಿ ಬರ್ಬೋದು. ಅವ್ರಿಗೆ ಜನರಿಗೆ ಗೊತ್ತಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇದೆ ಇವತ್ತು. ಈ ವಾಹನ ಮಾಲಕರಿದ್ದಾರಲ್ಲ, ಇಂಥ ಅನೇಕ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ. ಕಳೆದ ಸಲ ಅವರಿಗೆ 3 ತಿಂಗಳಲ್ಲಿ EMIಯನ್ನು ಫ್ರೀ ಮಾಡಿದರು. ಇಂಟ್ರೆಸ್ಟ್ ನೀವು ಈಗ ಕಟ್ಟುವುದು ಬೇಡ, ನಿಮಗೆ ಮುಂದಿನ ದಿನಗಳಲ್ಲಿ ಕಟ್ಟಿ ಅನ್ನುವಂಥ ಒಂದು ಇನ್ಸ್ಟ್ರಕ್ಷನನ್ನು ಸರ್ಕಾರ ಕೊಟ್ಟಿತ್ತು. ಸೊ ಆ ಸಂದರ್ಭದಲ್ಲಿ ಜನರು ಸ್ವಲ್ಪ ರಿಲ್ಯಾಕ್ಸ್ ಆದರು. ಅಟ್ಲೀಸ್ಟ್ ನಾವು ಲಾಸ್ಟಿಗೆ ಆದರೂ ಕಟ್ಟುದಲ್ವಾ, ಈಗಾದರೂ ನಮಗೆ ಈ ಸಂದರ್ಭದಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಅಂತೇಳಿ ಸ್ವಲ್ಪ ಫ್ರೀ ಆದರು. ಇವತ್ತೇನಾಗಿದೆ, ನಿಮಗೆ ಇವತ್ತು 30,000 ರೂಪಾಯಿ EMI ಇದ್ದರೆ ನಿಮಗೆ ಇನ್ನು 1 ವರ್ಷದ ಅವಧಿ ಸಾಲ ಕಟ್ಟಲಿಕ್ಕೆ ಬಾಕಿ ಇದೆ. ಆಗ ನಿಮ್ಮ 12 ಕಂತು ಮುಗಿದು 13, 14, 15ನೇ ಕಂತು ಈ ಕಂತು ಬರ್ತದೆ. ನೀವು 3 ತಿಂಗಳು ಕಟ್ಟದ್ದು ಆ ಕಂತಿಗೆ ನೀವು 30,000 ರೂಪಾಯಿ ನಿಮಗೆ EMI ಆದರೆ ಅಲ್ಲಿ ನೀವು 50-60,000 ರೂಪಾಯಿ ಕಟ್ಟಬೇಕು. 30,000ಕ್ಕೆ ಇಲ್ಲಿಂದ ಅಲ್ಲಿವರೆಗಿನ ಬಡ್ಡಿ ಲೆಕ್ಕ ಹಾಕ್ತಾರೆ. ಸರ್ಕಾರ ಬಡ್ಡಿ ಬಿಡುವುದಿಲ್ಲ, ನಿಮಗೆ ರಿಲ್ಯಾಕ್ಸೇಷನ್ ಮಾತ್ರ ಕೊಟ್ಟದವರು ಒಮ್ಮೆಗೆ. ಸರ್, ನಡುವೆ ಅನಿಲ್ ಅವರಿದ್ದಾರೆ. ನಮಸ್ಕಾರ ಅನಿಲ್. ಹಲೋ ಸರ್, ನಮಸ್ತೆ. ಎಲ್ಲಿಂದ? ಮಂಗಳೂರಿದ್ದಲೆ. ಹೇಳಿ, ಮಾತಾಡಿ ಸರ್. ನನಗೊಂದು ಇವರ ಲಾಕ್ಡೌನ್ ಟೈಮಿಂಗ್ ಬಗ್ಗೆ ಸರ್, ಆಕ್ಚುಲ್ ಆಗಿ ಅಂದ್ರೆ ಬ್ಯಾಂಗ್ಳೂರಲ್ಲಿ 6 to 10 ಮಾಡ್ತಾ ಇದ್ದಾರೆ, ಇಲ್ಲಿ 6 to 9. ಇದು ಯಾಕೆ ಈ ಗೊಂದಲ ಮಾಡ್ತಾರೆ? ಯಾಕಂದ್ರೆ ಒಮ್ಮೆ ಲಾಸ್ಟ್ ಬಿಫೋರ್ ಲಾಸ್ಟ್ ವೀಕ್ ಸ್ಯಾಟರ್ಡೆ ಸಂಡೇ ಕರ್ಫ್ಯೂ ಆಗ್ತಾರೆ. ಅಲ್ಲ, ಸರ್ಕಾರದ ನಿಯಮ ಇಡೀ ರಾಜ್ಯಕ್ಕೆ ಒಂದೇ ಆಗಿರ್ತದೆ ಬಹುಶಃ. ಹೌದು, ಬಟ್ ಡಿಸ್ಟ್ರಿಕ್ಟಿಗೆ ಈ ತರ ಮಾಡಿ ಸರಿ ಅನಿಲ್, ನಿಮ್ಮ ಇವರು 6 to 9 ಮಾಡ್ತಾರೆ. ಆಮೇಲೆ ಸ್ಯಾಟರ್ಡೆ ಸಂಡೇ ಕರ್ಫ್ಯೂ ಹಾಕಿದ ಮೇಲೆ ಫ್ರೈಡೆ ಅಟ್ಲೀಸ್ಟ್ ಅದು ಟೈಮಿಂಗ್ಸ್ ಹೆಚ್ಚು ಕೊಡ್ಬೇಕಲ್ಲ. ನಿಮ್ದು ಅದು ಮಂಡೇ ಟೈಮಿಂಗ್ಸ್ ಹೆಚ್ಚು ಕೊಡ್ತಾ ಇಲ್ಲ ಇವರು. ಹೌದು ಅನಿಲ್. ಆಮೇಲೆ ಇವರೇ ಮಂಗಳೂರಿನ MLA ಸೇರಿ ಮತ್ತೆ ಡಿಸ್ಟ್ರಿಕ್ಟ್ ಬೇಸಿಕ್ ಮನವಿ ಕೊಡ್ತಾರೆ. ಹಾಗಾದ್ರೆ ರೂಲ್ಸ್ ಮಾಡುವುದು ಯಾರು? ಈ ರೂಲ್ಸ್ ಅನ್ನು ಯಾವ್ದು ಇಲ್ಲಿ ಅನಿಲ್, ನಿಮ್ಮ ಕಷ್ಟ ಅರ್ಥ ಆಯ್ತು, ನೀವು ಹೇಳಿದ್ದು ಸರಿ. ಇದು ಬಾರಿ ವಿಚಿತ್ರ ಆಗಿದೆ. ನಮ್ಗೊಂದು ಬೈಕಂಪಡ್ಲ ಒಂದು ಅಂಗಡಿ ಉಂಟು ಸರ್, ಆಯಿಲ್ ಅಂಗಡಿ, ಲೂಬ್ರಿಕೇಶನ್. ಅಲ್ಲಿ ಇಂಡಸ್ಟ್ರಿ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 9 ಗಂಟೆ ಸ್ಟಾರ್ಟ್ ಆಗ್ತದೆ, ನಾವು 9 ಗಂಟೆಗೆ ಬಂದ್ ಮಾಡಬೇಕು. ಸರಿ, ಈಗ ಸರ್ಕಾರ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದಾರೆ. ಸರ್ಕಾರ 6 ಗಂಟೆಯಿಂದ 10 ಗಂಟೆ ಅಂತ ಇಡೀ ರಾಜ್ಯಕ್ಕೆ ಒಂದು ಹೇಳಿದ್ದಾರೆ. ಬಟ್ ನಮ್ಮ ಜಿಲ್ಲೆಯಲ್ಲಿ ಅದನ್ನ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಅದನ್ನು 9 ಗಂಟೆವರೆಗೆ ಮಾಡಿದ್ದಾರೆ. ಈಗ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಏನಿಲ್ಲ, ಒಂದೊಂದು ಜಿಲ್ಲೆಗೆ ಸ್ವಲ್ಪ ಮಾಡಿಫೈ ಮಾಡ್ಬೋದು. ಈಗ ಮಡಿಕೇರಿ ಅವರು ಮಾಡಿದ್ದಾರೆ, ನಮ್ಮ ಜಿಲ್ಲೆಯವರು ಮಾಡಬಾರ್ದು ಅಂತ ಏನಿಲ್ಲ ಅದು. ಬಟ್ ಜನರಿಗೆ ಏನಾಗ್ತದೆ, ಉಳಿದ ಜಿಲ್ಲೆಯಲ್ಲಿ 10 ಗಂಟೆವರೆಗಿದೆ, ನಮಗೆ 9 ಗಂಟೆವರೆಗೆ ಅನ್ನುವಂಥದ್ದು ಬರೋದು ಸಹಜ. ಯಾಕೆಂದರೆ ಒಂದು ರೀತಿಯಲ್ಲಿ ನೋಡಿದರೆ ನೀವು 1 ಗಂಟೆ ಕಡಿಮೆ ಮಾಡಿದ ಅವಧಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕಂಜೆಷನ್ ಜಾಸ್ತಿ ಆಗ್ತದೆ, ಪ್ರೆಷರ್ ಜಾಸ್ತಿ ಆಗ್ತದೆ, ಜನಸಂದಣಿ ಜಾಸ್ತಿ ಆಗ್ತದೆ. ನೀವು 10 ಗಂಟೆವರೆಗೆ 1 ಗಂಟೆ ಇಡೀ ರಾಜ್ಯದಲ್ಲಿ ಇರುವಂತೆ ಇಲ್ಲಿ ಕೂಡ ಮಾಡಿದರೆ ಸ್ವಲ್ಪ ವಿರಳ ಆಗ್ಬೋದು ಅಂತ. ಅಲ್ಲ, ಆಡಳಿತ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಆ 1 ಗಂಟೆಯನ್ನು ಅನಿಲ್ ಅವರಿಗೂ ಕೂಡ ಆ 1 ಗಂಟೆ ಏನಿದೆ ಬಂದ್ ಮಾಡಿ ಅವ್ರಿಗೆ ಹೋಗ್ಲಿಕ್ಕೆ, ಇಲ್ಲದಿದ್ರೆ 10 ಗಂಟೆ ಅಂತ ಹೇಳಿದ್ರೆ 11 ಗಂಟೆ ಆಗ್ತದೆ, ಆ 1 ಗಂಟೆ ಜಾಸ್ತಿ ಆಗ್ತದೆ. ಸರಿ, ಅದೀಗ ಎಲ್ಲ ಜಿಲ್ಲೆಗೂ ಆಗಿ, ಈಗ ಉಳಿದ ಜಿಲ್ಲೆಯಲ್ಲಿ 10 ಗಂಟೆ ಅಂದರೆ 10 ಗಂಟೆಗೆ ಬಂದ್ ಮಾಡಿ 11 ಗಂಟೆವರೆಗೆ ಹೋಗ್ಲಿಕ್ಕೆ, ಇಲ್ಲಿ 9 ಗಂಟೆಗೆ ಬಂದ್ ಮಾಡಿ 10 ಗಂಟೆವರೆಗೆ ಹೋಗ್ಲಿಕ್ಕೆ. ಆದ್ರೆ ನಮ್ಮ ಜನ 9-9:30 ಒಳಗೆ ಬಂದ್ ಮಾಡಿ ಹೋಗ್ತಾ ಇದ್ದಾರೆ. ಬಂದ್ ಮಾಡಿ, ಆದ್ರೆ ಅದು ಬಹಳ ಕಷ್ಟ ಆಗ್ತಾ ಇದೆ. ಕಷ್ಟ ಆಗ್ತದೆ, ಜನ ಪ್ರೆಷರ್ ಜಾಸ್ತಿ ಆಗ್ತದೆ, ಜನಸಂದಣಿ ಜಾಸ್ತಿ ಆಗ್ತದೆ, ಜನರು ಮತ್ತಷ್ಟು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನಿಂಗ್ ಕಮ್ಮಿ ಆಗ್ತದೆ ಅನ್ನುವಂಥದ್ದು ಈಗ ನಾವು ಕಾಣ್ತಾ ಇದ್ದೇವೆ. ಈಗ ನಮಗೆ ಕೂಡ ನಮ್ಮ ಮನಸ್ಸಿನಲ್ಲಿ ಕೂಡ ಒಳ್ಳೆದಿತ್ತು, 9ರಿಂದ 9 ಗಂಟೆವರೆಗೆ ಮಾಡಿದರೆ ಸ್ವಲ್ಪ ಲಾಕ್ಡೌನ್ ಪೀರಿಯಡಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು, ಈ ಚೈನ್ ಬ್ರೇಕ್ ಮಾಡ್ಬೋದು ಅನ್ನೋಂಥ ಭಾವನೆ ನಮ್ಮಲ್ಲಿ ಇತ್ತು. ಬಟ್ ಈಗ ವಾಸ್ತವವಾಗಿ ನೋಡುವಾಗ, ಈ ಪ್ರೆಷರ್ ನೋಡುವಾಗ
10 ಗಂಟೆವರೆಗೆ ಮಾಡಿದರೆ ಒಳ್ಳೇದಿತ್ತು ಅನ್ನುವಂಥದ್ದೇ ಕಾಣ್ತದೆ. ಎಲ್ಲೋ ನಾನು EMI ಬಗ್ಗೆ EMI ಏನಾಯಿತು, ನಾನು ಹೇಳಿದೆ ನಿಮಗೆ, ನೀವು 30,000 ಕಟ್ಟುವವರು ನಾಡ್ದು 50,000 60,000 ಕಟ್ಟಬೇಕು. ಇದು ಒಂದನೇ ಸಮಸ್ಯೆ. ಎರಡನೇ ಸಮಸ್ಯೆ ವಾಹನದವರಿಗೆ ಏನಾಗಿದೆ, ರಿಸರ್ವ್ ಬ್ಯಾಂಕ್ ಏನು ಹೇಳಿತ್ತು ಸರ್? ರಿಸರ್ವ್ ಬ್ಯಾಂಕ್ ಕೂಡ ಮನ್ನಾ ಮಾಡ್ತೇನೆ ಅಂತ ಹೇಳಿಲ್ಲ. ಮನ್ನಾ ಮಾಡ್ತೇನೆ ಅನ್ನುವಂಥ ಮಾತನ್ನು ರಿಸರ್ವ್ ಬ್ಯಾಂಕ್ ಕೂಡ ಹೇಳಲಿಲ್ಲ, ಸರ್ಕಾರ ಕೂಡ ಹೇಳಲಿಲ್ಲ. ಸರ್ಕಾರ ಏನು ಹೇಳಬೇಕಿತ್ತು, ಬಹುಶಃ ನನ್ನ ಒಂದು ಲೆಕ್ಕಾಚಾರ ಅಂತ ಹೇಳಿದರೆ EMI-ಅನ್ನು ಅಂದರೆ ಇನ್ಸ್ಟಾಲ್ಮೆಂಟನ್ನು ಅದರ ಸಾಲದ ಇನ್ಸ್ಟಾಲ್ಮೆಂಟ್ ಬಡ್ಡಿ ಬಿಟ್ಟು ಸಾಲದ ಇನ್ಸ್ಟಾಲ್ಮೆಂಟನ್ನು ಬಿಡಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ, ಬಿಡ್ಬೋದು. ಆದರೆ ಆ ಬಡ್ಡಿಯನ್ನಾದರೂ ಸರ್ಕಾರ ಬಿಡಬೇಕಿತ್ತು. ಆ 3 ತಿಂಗಳ ಬಡ್ಡಿಯನ್ನು ಮನ್ನಾ ಮಾಡುವಂಥ ಕೆಲಸ ವಾಹನ ಮಾಲಕರಿಗೆ ಸರ್ಕಾರ ಮಾಡಬೇಕಾಗಿತ್ತು. ಅದೊಂದು ಸಹಜ ಆಗಿತ್ತು ಮತ್ತು ಜನರಿಗೆ ಪ್ರಯೋಜನ ಆಗ್ತಿತ್ತು. ಅದನ್ನು ಸರ್ಕಾರ ಮಾಡಲಿಲ್ಲ. ಅವರಿಗೆ 3 ತಿಂಗಳು ಈಗ ಕೊಟ್ಟು ಈಗ ಮತ್ತೆ ಅವರು 6 ತಿಂಗಳದ್ದು ಕಟ್ಟುವಾಗೆ ಆಗಿದೆ. ಈಗ ನೀವು 3 ತಿಂಗಳದ್ದು ಇನ್ಸ್ಟಾಲ್ಮೆಂಟ್ ಇವತ್ತು ಬಾಕಿ ಇಟ್ಟು ಕೊನೆಗೆ 6 ತಿಂಗಳು ಅಂದರೆ ಡಬಲ್ ಅಂದರೆ 6 ತಿಂಗಳಾಯ್ತಲ್ಲ, 3 ತಿಂಗಳಿಗೆ 6 ತಿಂಗಳು ಕಟ್ಟಂತೆ ಆಗಿದೆ. ಇನ್ನೊಂದು ಸಮಸ್ಯೆ ಇವತ್ತು ವಾಹನದವರಿಗೆ ಏನಾಗಿದೆ ಅಂತ ಹೇಳಿದರೆ, ಇಡೀ ರಾಜ್ಯದಲ್ಲಿ ಮೊನ್ನೆ ಕರ್ಫ್ಯೂ ಪ್ರಾರಂಭ ಆದ ಮೇಲೆ ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 2,500 ವಾಹನ ಕೊಟ್ಟಿಲ್ಲ. ಇಲ್ಲ, ಎಲ್ಲವೂ ಕೊಟ್ಟಿಲ್ಲ ಅಲ್ಲ, ಅದರ ಪರಿಣಾಮ ಹೇಳ್ತೇನೆ ನಾನು. 2,500 ಅಂತ ಹೇಳಿದರೆ ಬಹುಶಃ ಈಗ 3,000 ಆಗಿರಲಿಕ್ಕೂ ಸಾಕು. 3,000 ವಾಹನಗಳನ್ನು ಜಪ್ತಿ ಮಾಡಿ ಒಳಗಿಟ್ಟಿದ್ದಾರೆ. ಬೈಕಿನವರು ಬೇಕಾದಷ್ಟು ಪೆಟ್ಟು ತಿಂದಿದ್ದಾರೆ, ನೀವು ನೋಡಿದ್ದೀರಿ, ಟಿವಿಯಲ್ಲಿ ನೋಡ್ತಾ ಇದ್ದೀರಿ. ಪೆಟ್ಟು ಎಷ್ಟು ತಿಂದಿದ್ದಾರೆ ಅಂತ ಹೇಳಿದರೆ, ಆ ಬೈಕನ್ನು ಇವರು ಸೀಸ್ ಮಾಡೋದಲ್ಲ, ಅವನಿಗೆ ಕೊಂಡೋಗ್ಲಿಕ್ಕೆ ಅದಕ್ಕೆ 5 ಲೀಟರ್ ಪೆಟ್ರೋಲ್ ಹಾಕಿ ಕೊಂಡೋಗ್ಲಿಕ್ಕೆ ಬಿಡಬೇಕಿತ್ತು, ಅಷ್ಟು ಪೆಟ್ಟು ಹೊಡೆದಿದ್ದಾರೆ ಅಮಾಯಕರಿಗೆ. ಆಯಿತು, ಸೀಸ್ ಮಾಡಿ ಒಳಗಿಟ್ಟಿದ್ದೀರಿ. ಈಗ ನೀವೇನು ಹೇಳ್ತೀರಿ, ನಾವು ಆ ಜಪ್ತಿ ಮಾಡಿದ ವಾಹನಗಳ ಮೇಲೆ ಎಪಿಡೆಮಿಕ್ ಡಿಸೀಸ್ ಕೇಸನ್ನು ಹಾಕ್ತೇವೆ. ಏನಿದು ಎಪಿಡೆಮಿಕ್ ಡಿಸೀಸ್ ಕೇಸು ಅಂತ ಹೇಳಿದರೆ, ಈ ಬಂದ್ ಇರುವಂಥ ಈ ಸಾಂಕ್ರಾಮಿಕ ಸಂದರ್ಭದಲ್ಲಿ ಬಂದಿರುವಂಥ ಸಂದರ್ಭ, ಲಾಕ್ಡೌನ್ ಇರುವಂಥ ಸಂದರ್ಭ, ಅದನ್ನು ನೀವು ಉಲ್ಲಂಘನೆ ಮಾಡಿದ್ದೀರಿ. ನೀವು ಬೈಕ್ನಲ್ಲಿ ಓಡಾಟ ಮಾಡಿದ್ದೀರಿ, ವಾಹನದಲ್ಲಿ ಓಡಾಡಿದ್ದೀರಿ, ಅಂಗಡಿ ಓಪನ್ ಇಟ್ಟಿದ್ದೀರಿ, ನಮಗೆ ಅದನ್ನು ವಿಡಿಯೋ ಶೂಟ್ ಮಾಡಿ ನಾವು FIR ಹಾಕಿ ಎಪಿಡೆಮಿಕ್ ಡಿಸೀಸ್ ಕೇಸ್ ಹಾಕಿದ್ದೇವೆ. ಇದರ ಪರಿಣಾಮ ಏನು ಅಂತ ಹೇಳಿದರೆ, ನಾಳೆ ಇವರು ಈ ವಾಹನಗಳನ್ನು ಅಥವಾ ಅವರ ಅಂಗಡಿ ಸೀಸ್ ಆಗಿದ್ದರೆ ಅಂಗಡಿಯನ್ನು ಕೋರ್ಟಿಗೆ ಹೋಗಿ ಕೋರ್ಟಿನಲ್ಲಿ ಅವರಿಗೆ ಬಾಂಡ್ ಕೊಟ್ಟು ಇವರು ರಿಲೀಸ್ ಮಾಡ್ಕೊಳ್ಬೇಕು. ಸರ್, ಯಾವತ್ತೋ ಓಬಿರಾಯನ ಕಾಲದ ಒಂದು ಸೆಕ್ಷನ್ಸ್ ಅವುಗಳೆಲ್ಲವೂ ಕೂಡ ಇವತ್ತು ಕೋವಿಡ್ ಅಂತ ಬರುವಾಗ ಕೋವಿಡ್ಗೆ ಬೇಕಾಗಿಯೇ ಒಂದು ಸೆಕ್ಷನ್ ಅನ್ನು ಮಾಡಬಹುದಲ್ಲ. ಇದು ಕೋವಿಡ್ ಸೆಕ್ಷನ್ ಅಂತ ಹೇಳಿ ಸರ್ಕಾರಕ್ಕೆ ಅಂತ ನಿರ್ಧಾರ ತೆಗೆದುಕೊಳ್ಳಿ. ಇಮಿಡಿಯೇಟ್ ಆಗಿ ಸೆಕ್ಷನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆಗುದಿಲ್ಲ. ಅದಂದ್ರೆ ಅದಕ್ಕೆ ಲೀಗಲ್ ಪ್ರೊಸೀಜರ್ಸ್ ಬೇಕಾದಷ್ಟಿದೆ, ಒಮ್ಮೆಲೆ ಕಾನೂನನ್ನು ಮಾಡಲಿಕ್ಕೆ ಆಗುದಿಲ್ಲ. ಓಕೆ, ಆದರೆ ಇವತ್ತು ಅವಕಾಶ ಇದೆ. ಇವರು ಕೋರ್ಟಿಗೆ ಹೋಗಿ ವಾಹನ ಬಿಡಿಸ್ಕೊಂಡು ಬಂದರು, ಬಾಂಡ್ ಕೊಟ್ಟಿದ್ದಾರೆ, ಆ ವಾಹನವನ್ನು ಮಾರ್ಪಾಡು ಮಾಡಬಾರ್ದು, ಕೇಸ್ ಮುಗಿಯುವವರೆಗೆ ಮಾರಬಾರ್ದು ಅನ್ನುವಂಥ ಬಾಂಡ್ ಸರ್ಕಾರ ಕೋರ್ಟ್ ವಿಧಿಸಿ ವಾಹನವನ್ನು ಇವರ ಕೈಗೆ ಕೊಡ್ತದೆ. ಕೇಸ್ ಮುಗಿಯುವಾಗ 5 ವರ್ಷ ಆಗ್ತದೋ 10 ವರ್ಷ ಆಗ್ತದೋ ಭಗವಂತನಿಗೆ ಗೊತ್ತು. ಕೇಸ್ ಮುಗಿಯುವಾಗ ಒಂದು ವೇಳೆ ಅದು ಎಪಿಡೆಮಿಕ್ ಡಿಸೀಸ್ ಕೇಸ್ ಆ್ಯಕ್ಟಲ್ಲಿ ಬರ್ತದೆ ಅಂತ ಸಾಬೀತಾದರೆ ಇವನ ವಾಹನ ಮುಟ್ಟುಗೋಲು ಮತ್ತು ಇವನಿಗೆ 7 ವರ್ಷದ ಜೈಲನ್ನು ಕೊಡುವಂಥ ಜೈಲು ಶಿಕ್ಷೆ ವಿಧಿಸುವಂಥ ಅವಕಾಶ ಆ ಕೇಸಿಗೆ ಇದೆ. ಜನರಿಗೆ ಗೊತ್ತಿದೆಯಾ ಇದು? ಯಾವಾಗ ಹೇಳ್ತಾ ಇದ್ದಾರೆ ಇಲಾಖೆಯವರು? ಈಗ ಹೇಳ್ತಾ ಇದ್ದಾರೆ ಇದು ಹೀಗೆ ಆಗ್ತದೆ ಅಂತ. ಅವತ್ತು ಹಾಕಿರುವ ಆ ಸೆಕ್ಷನ್ಗೂ ಇವತ್ತು ಇರುವಂತ ಪರಿಸ್ಥಿತಿಗೂ ಬಹಳಷ್ಟು ವ್ಯತ್ಯಾಸ ಇಲ್ವಾ? ಇವರು ಬಂದದ್ದು ಅವಶ್ಯಕ ಸಾಮಗ್ರಿಗಳನ್ನು ತಗೊಳ್ಳಿಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ. ಹಳ್ಳಿಗಳಲ್ಲಿ 2-3 ಕಿಲೋಮೀಟರ್ 3 ಕಿಲೋಮೀಟರ್ ನಡ್ಕೊಂಡು ಹೋಗಿ ಸಾಮಾನು ತಗೊಳ್ಳಿಕ್ಕೆ ಆಗುದಿಲ್ಲ. ಸಿಟಿಯಲ್ಲಿ ಕೂಡ ನಡ್ಕೊಂಡು ಹೋಗಿ ತಗೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಕೆಲವರಿಗೆ ಹತ್ತಿರದಲ್ಲಿ ಇರ್ಬೋದು, ದೂರದಲ್ಲಿ ಇಲ್ವಾ? ಎಲ್ಲರೂ ಬಂದಿದ್ದಾರೆ. ಈ ಸಂದರ್ಭ ನೀವು ವಾಹನವನ್ನು ಸೀಸ್ ಮಾಡಿ ಇದನ್ನು ನೀವು ಬಿಡಿಸ್ಕೊಂಡು ಇವತ್ತು ನಾಳೆ ಪ್ರೂವ್ ಆಗಿ ಇವರು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಆಯಿತು. ಇದರ ಬಗ್ಗೆ ನೀವು ಸರಿಯಾದ ಕಾನೂನು ಮಾಹಿತಿಯನ್ನು ಜನರಿಗೆ ಕೊಟ್ಟಿದ್ದೀರಾ? ಅಂದ್ರೆ ಇದೇ ರೀತಿಯಾಗಿ ಪೊಲೀಸರು ವರ್ತಿಸ್ತಾರೆ ಅಂತ ಹೇಳ್ತೀರಾ? ಅಂತ ಸೆಕ್ಷನ್ಗಳು ಹಾಕ್ಲೇಬೇಕಾದಂತ ಅನಿವಾರ್ಯತೆ ಅವರಿಗೆ ಹಾಕಿದ್ದೇವೆ ಅಂತ ಹೇಳಿದ್ದಾರೆ ಅವರು. ಪೊಲೀಸ್ ಇಲಾಖೆಯವರು ಈ ಕೇಸನ್ನು ಹೆಚ್ಚಿನವರಿಗೆ ನಾವು ಇಂಥ ಕೇಸನ್ನು ಹಾಕಿದ್ದೇವೆ ಅಂತ ಪೊಲೀಸ್ನವರು ಟಿವಿಯಲ್ಲಿ ಹೇಳಿದ್ದಾರೆ. ಜನರ ಪರಿಸ್ಥಿತಿ ಏನು? ಆ ಕೇಸನ್ನು ಹಾಕಿದ್ರೆ ಹೋದ್ರೆ ಈಗ ನೀವು ಹೇಳಿದ ಹಾಗೆ 5 ವರ್ಷಗಳ ಕಾಲ ಅದು ಕಾಯ್ಬೇಕು, ಪ್ರೂವ್ ಆದ್ರೆ ಜೈಲಿಗೆ ಹೋಗ್ಬೇಕು.
ಅಂದ್ರೆ ಅದು ಕ್ರಿಮಿನಲ್ ಇದಾಗುತ್ತಾ? ಅದೊಂದು ಆಕ್ಟ್ ಎಪಿಡೆಮಿಕ್ ಡಿಸೀಸ್ ಕೇಸ್ ಅನ್ನುವಂಥದ್ದು ಒಂದು ಆಕ್ಟ್. ಜೈಲಿಗೂ ಹೋಗಬೇಕು. ಜೈಲಿಗೂ 7 ವರ್ಷ ಜೈಲಿಗೆ ಹಾಕುವಂತ ಅವಕಾಶ ಇದೆ ಪ್ರೂವ್ ಆದ್ರೆ. ಅಂದ್ರೆ ಆತ ನಿಯಮ ಮೀರಿದ ಅಂತ. ಎಪಿಡೆಮಿಕ್ ಅಂದ್ರೆ ಸಾಂಕ್ರಾಮಿಕ ಈ ಸಾಂಕ್ರಾಮಿಕ ಸಂದರ್ಭದಲ್ಲಿ ಬಹಳಷ್ಟು ಅದಕ್ಕೆ ಮಹತ್ವ ಇದೆ. ಅದನ್ನು ಮೀರಿದ್ದೀರಿ, ಸರ್ಕಾರದ ಆದೇಶವನ್ನು ಮೀರಿದ್ದೀರಿ ಅಂತೇಳಿ ಈ ಕೇಸ್. ಇವತ್ತು ಇವರು ಏನ್ ಮಾಡಿದ್ದಾರೆ, ನಾನು ಕೇಳ್ತಾ ಇರೋದು ಮೂಲಭೂತ ಪ್ರಶ್ನೆ ಏನು ಅಂತ ಹೇಳಿದರೆ, ಇಲಾಖೆಯವರು ಇದನ್ನ ಕರ್ಫ್ಯೂ ಮಾಡುವಾಗ ಹೇಳಿದ್ದಾರೆ, ನಾವು ಕರ್ಫ್ಯೂ ವಿಧಿಸ್ತೇವೆ, ನೀವು ಮಾರ್ಗದಲ್ಲಿ ಓಡಾಡಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ ಅಂತ ಇವರು ಅನೌನ್ಸ್ ಮಾಡಲಿಲ್ವಾ? ಅದೇ ರೀತಿ ನಿಮ್ಮ ವಾಹನಗಳನ್ನು, ನಿಮ್ಮ ಅಂಗಡಿಗಳ ಮೇಲೆ ಎಪಿಡೆಮಿಕ್ ಕೇಸ್, ಡಿಸೀಸ್ ಕೇಸ್ ಬರ್ತದೆ, ನೀವು ವಾಹನಗಳನ್ನು ಅನಾವಶ್ಯಕವಾಗಿ ಮಾರ್ಗಕ್ಕೆ ಬಂದಲ್ಲಿ ನಿಮ್ಮ ಮೇಲೆ ಈ ಕೇಸ್ ಆದರೆ ಇದರ ಪರಿಣಾಮ ಇದಾಗ್ತದೆ ಅನ್ನುವಂತಹ ಅರಿವನ್ನು ಜನರಿಗೆ ಕೊಟ್ಟಿದ್ದಾರಾ? ನಾನು ವಕೀಲ ಅಲ್ಲ, ನನಗೆ ಅದು ಗೊತ್ತಿರಲಿಲ್ಲ. ನನಗೆ ಅದು ಇಲಾಖೆಯವರು ಹೇಳಿದ ಮೇಲೆ ನನಗೆ ಸಹ ಗೊತ್ತಾಗಿದ್ದು. ವಕೀಲರುಗಳಿಗೆ ಗೊತ್ತಿರಬಹುದು. ರಾಜ್ಯದಲ್ಲಿ ಎಷ್ಟು ಜನ ವಕೀಲರಿದ್ದಾರೆ? 1 ಲಕ್ಷ ಇರ್ಬೋದು. ಅವರನ್ನು ಬಿಟ್ಟರೆ ಉಳಿದವರಿಗೆ ಅದರ ಕಾನೂನು ಬಗ್ಗೆ ಅರಿವು ಏನಿದೆ? ಅರಿವು ಮೂಡಿಸಿದ್ದಾರೆ ಇವರು? ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಟಿದ್ದಾರಾ ಅಥವಾ ಪ್ರೆಸ್ ಮೀಟ್ ಮಾಡಿದ್ದಾರಾ? ಸರ್ಕಾರ ಹೇಳಿದ, ಇಲಾಖೆ ಹೇಳಿದ? ಸರ್ಕಾರವೇ ಮಾಡಿದೆ. ಅಲ್ಲ, ಇಂತಹ ಸಂದರ್ಭದಲ್ಲಿ ಇಲಾಖೆ ಒಂದು ಮಾನವೀಯತೆ ರೀತಿಯಲ್ಲಿ ಒಂದಷ್ಟು ದಿನ ಬೈಕನ್ನು ಇರಿಸಿಕೊಂಡು, ಆಯ್ತಪ್ಪ ತಗೊಂಡೋಗಿ ಇನ್ನು ಹಾಗೆ ಮಾಡಬೇಡಿ ಅಂತ ಹೇಳುತ್ತಿದ್ದೆ. ಬೇಕಾದಷ್ಟು ಅವನಿಗೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ, ಅವನು 3 ದಿವಸ ಅವನು ಮನೆಯವರು ಎಣ್ಣೆ ಹಚ್ಚಿದ್ರು ಹೋಗ್ಲಿಕ್ಕೆ ನೋವು ಹೋಗ್ಲಿಕ್ಕಿಲ್ಲ, ಅಷ್ಟು ಹೊಡೆದಿದ್ದಾರೆ. ಅದರ ಮೇಲೆಯೂ ಕೇಸ್ ಹಾಕಿದ್ದಾರೆ. ನಾನು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದೇನೆ, 1 ವಾರ 3-4 ದಿವಸಕ್ಕೆ ಹಿಂದೆ ಅಧಿಕೃತವಾದ ಪತ್ರದ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದೇನೆ. ಇದು ಜನರಿಗೆ ಅರಿವಾಗದೆ ಮಾಡಿದಂಥ ತಪ್ಪು. ಸರ್ಕಾರ, ಇಲಾಖೆ ಯಾವುದೇ ರೀತಿಯ ಒಂದು ಮನವರಿಕೆಯನ್ನು ಜನರಿಗೆ ಮಾಡದೆ, ಇದರಲ್ಲಿ ಸರ್ಕಾರದ ನ್ಯೂನತೆ ಇದೆ, ಸರ್ಕಾರದ ತಪ್ಪು ಇದೆ. ಆದ್ದರಿಂದ ಇದನ್ನು ಎಪಿಡೆಮಿಕ್ ಡಿಸೀಸ್ ಕೇಸ್ ನಾವು ಅಂಡರಲ್ಲಿ ತರಬಾರ್ದು. ಇಲಾಖೆಯಲ್ಲಿಯೇ ಅದನ್ನು ದಂಡ ವಿಧಿಸಿ ವಾಹನ ಮಾಲೀಕರಿಗೆ ವಾಹನಗಳನ್ನು ಹಿಂತಿರುಗಿಸುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥ ಒಂದು ಮನವಿಯನ್ನು ಸರ್ಕಾರಕ್ಕೆ ಮರುಪರಿಶೀಲನೆ ಮಾಡುವಂತ ಅವಕಾಶ ಇದೆ. ಯಾಕೆ ಇವರು ಎಷ್ಟು ಜನರ ಕೇಸ್ಗಳನ್ನು ವಿತ್ಡ್ರಾ ಮಾಡಲಿಲ್ಲ? ಸರ್ಕಾರ ಬಂದರೆ ಎಷ್ಟು ಜನರ ಯಾವ್ಯಾವ ಕೇಸ್ಗಳನ್ನು ಇವರು ವಿತ್ಡ್ರಾ ಮಾಡಲಿಲ್ಲ? ಕ್ರಿಮಿನಲ್ ಕೇಸ್ಗಳನ್ನು ಮಾಡಲಿಲ್ವಾ? ಇದೇನು ಕ್ರಿಮಿನಲ್ ಕೇಸಾ? ಯಾಕೆ ಮಾಡಬಾರ್ದು? ಸರ್ಕಾರ ಮಾಡುವ ಅವಕಾಶಗಳು ಇವೆ, ಮಾಡಬಹುದು, ಖಂಡಿತ ಮಾಡಬಹುದು, ಖಂಡಿತ ಮಾಡಬಹುದು. ಜನರಿಗೆ ಉಪದ್ರ ಆಗಬಾರ್ದು, ಜನರಿಗೆ ನೋವಾಗಬಾರ್ದು. ಅವರು ಒಂದು ಕಡೆಯಿಂದ ಕೋವಿಡ್ ನೋವು, ಒಂದು ಕಡೆಯಿಂದ ಊಟಕ್ಕಿಲ್ಲದ ಕಷ್ಟದ ನೋವು, ಒಂದು ಕಡೆಯಿಂದ ಮನೆಯವರಿಗೆ ಕೋವಿಡ್ ಬಂದು ಅವರು ಆಸ್ಪತ್ರೆಯಲ್ಲಿ ಇರುವಂಥ ಇಂತಹ ಈ ಭೀಕರ ಸಂದರ್ಭದಲ್ಲಿ ಜನರಿಗೆ ಮತ್ತಷ್ಟು ತೊಂದರೆ ಕೊಡಬಾರ್ದು ಅನ್ನುವಂಥ ಮನೋಭಾವ ಸರ್ಕಾರಕ್ಕೆ ಇದ್ದರೆ ಈ ಕೇಸನ್ನು ವಿಡ್ರಾ ಮಾಡಬೇಕು. ಮತ್ತು ವಾಹನ ಮಾಲಕರಿಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನು ಟ್ಯಾಕ್ಸಿಯವರಿಗೆ, ಬಸ್ನವರಿಗೆ ಕೊಡಬೇಕು. ಈಗ ಅಂಗಡಿಗಳ ಮೇಲೂ ಕೂಡ ಇದೇ ರೀತಿ ಕೇಸ್ ಬರ್ತದೆ. ಹೌದು, ಯಾರು ಓಪನ್ ಇಟ್ಟಿದ್ದಾರೆ ಅವರ ಮೇಲೆ ಬರ್ತದೆ. ಫೈನ್ ಕಟ್ಟಿ ಮತ್ತೆ ಒಂದಷ್ಟು ದುಡ್ಡುಗಳನ್ನು ಕೂಡ ಕೇಳಬಹುದು. ಅದರ ಮೇಲೆ ಈ ಶಿಕ್ಷೆ ಜೈಲು ಹಾಕ್ಬೋದು, ಜೈಲಿಗೂ ಕೂಡ ಹಾಕಬಹುದು. ಅವಕಾಶ ಇದೆ, ಹಾಕ್ಲೇಬೇಕು ಅಂತ ಏನಿಲ್ಲ, ಅವಕಾಶ ಇದೆ ಅದರಲ್ಲಿ. ಮತ್ತೊಬ್ಬರು ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಸರ್, ನಮಸ್ತೆ. ಹೆಸರು? ಶೇಖರ್ ತೊಕ್ಕೊಟ್ಟು. ಶೇಖರ್ ತೊಕ್ಕೊಟ್ಟಿದ್ದ. ಹೇಳಿ ಶೇಖರ್, ಮಾತಾಡಿ. ಹರೀಶ್ ಕುಮಾರ್ ಅವರಿಗೆ ನಮಸ್ಕಾರಗಳು. ನಮಸ್ತೆ ಶೇಖರ್, ಹೇಳಿ. ಮೊನ್ನೆ ಎಲ್ಲ ಈ ಕೊರೋನಾದ ಬಗ್ಗೆ ತುಂಬಾ ಸಮಸ್ಯೆ ಎಲ್ಲ ಆಯ್ತು, ಹಾಸ್ಪಿಟಲ್ ಅಲ್ಲಿ ಸಮಸ್ಯೆ ಉಂಟು ಅಂತ ತುಂಬಾ ಜನ ಮಾಧ್ಯಮದಲ್ಲಿ ಕೂಗಾಡಿದ್ರು. ಆದ್ರೆ ಯಾವುದೇ ಒಂದು ಪಕ್ಷದವರು ಸಹ ಅದರ ಬಗ್ಗೆ ಏನು ಧ್ವನಿ ಎತ್ತಲಿಲ್ಲ ಸರ್. ಒಂದು ಮಾತು. ಎರಡನೇದು ಅಂತ ಹೇಳಿದ್ರೆ, ನಾನೊಂದು ಸ್ಕೂಲ್ ಟ್ರಿಪ್ ಮಾಡುವವನು ಪ್ರೈವೇಟ್ ಗಾಡಿಯಲ್ಲಿ. ವರ್ಷದಿಂದ ಆರಂಭ ಆಗಿದೆ ಅಲ್ವೇ ಶೇಖರಣ್ಣ? ಅದು ಇಲ್ಲ, ಅದರಲ್ಲೂ ಈಗ 2 ವರ್ಷ ಆಯ್ತು. ನಮ್ಗೆ ಏನು ಸ್ಕೂಲ್ ಟ್ರಿಪ್ ಅವರ ಬಗ್ಗೆ ಯಾರು ಸಹ ಇಷ್ಟ ತನಕ ಧ್ವನಿ ಎತ್ತಲಿಲ್ಲ. ಎಲ್ಲ ಸ್ವ ಉದ್ಯೋಗಿಗಳು, ವ್ಯಾಪಾರಸ್ಥರು, ಟೂರಿಸ್ಟ್ ಬಹಳ ದೊಡ್ಡ ಸಮಸ್ಯೆ. ಅದು ಸಹ ಇಷ್ಟ ತನಕ ಬರಲಿಲ್ಲ. ಸ್ಕೂಲ್ ಟ್ರಿಪ್ ಈ ಗಾಡಿಗಳನ್ನ ಓಡಿಸ್ತಾರೆ ನೋಡಿ, ಆ ಮಕ್ಕಳನ್ನು ಬಿಡುವಂತ ಅವರಿಗೆ ಪರ್ಯಾಯವಾದಂತ ಇದೆ. ಯಾಕಂದ್ರೆ ಅವರು ಬೇರೆ ಬಾಡಿಗೆಯನ್ನು ಕೂಡ ಮಾಡುವಂತ ಪರಿಸ್ಥಿತಿಯಲ್ಲಿ ಅವ್ರ ಮಕ್ಕಳನ್ನು ಬಿಡುದು, ತಗೊಂಡು ಹೋಗುದು. ಹೇಳಿ ಶೇಖರಣ್ಣ, ಕಂಪ್ಲೀಟ್ ಮಾಡಿ. ಶೇಖರ್ ಹೇಳಿ. ಅದೇ ಈ 3 ವಿಷಯ,
ಒಂದಂತ ಹೇಳಿದ್ರೆ ಮೊನ್ನೆ ಬ್ಯಾಂಗ್ಳೂರ ಸಿಟಿಯಲ್ಲಿ ಅಷ್ಟು ಜನ ಕೂಗಾಡಿದ್ರು, ನನ್ನ ಚಿಕ್ಕಪ್ಪನನ್ನು ಕೊಂದ್ರು, ನನ್ನ ಅತ್ತೆಯನ್ನು ಕೊಂದ್ರು ಅಂತ ಕೂಗಾಡಿದ್ರು. ಯಾವನೇ ಒಬ್ಬ ಪಕ್ಷದವನು ಬೇರೆ ಪಕ್ಷದವರು ಸಹ ಒಂದು ಮಾತೆತ್ತಲಿಲ್ಲ. ಇದ್ರ ಬಗ್ಗೆ ತಾವು ಹರೀಶ್ ಕುಮಾರ್ ಅವರ ಒಂದು ಮಾತು, ಮತ್ತೆ ಅದೇ ನಮ್ದು ಎರಡೊಂದು ಸಮಸ್ಯೆ ಅದೇ, ಇಲ್ಲಿ ಯಾರು ಕೇಳೋರಿಲ್ಲ ನಮ್ಮನ್ನು, ಏನಾಗಿದೆ ಪರಿಸ್ಥಿತಿ. ಅಲ್ಲ ಶೇಖರಣ್ಣ, ಒಂದ್ ನಿಮಿಷ ನಡುವೆ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ನನಗೆ. ಸರ್ ಇನ್ನೊಂದು ಪ್ರಶ್ನೆ, ನಾನೊಂದು ಪ್ರಶ್ನೆ. ಹೇಳಿ. ಸತ್ತವರಿಗೆ 3 ಲಕ್ಷ ಕೊಡ್ತೇನೆ, ಹಾಸ್ಪಿಟಲ್ಗೆ ಕೊಡ್ತೇನೆ ಅಂತ ಸರ್ಕಾರ ಹೇಳಿದೆ ಅಲ್ಲ, ಅದು ಕೊಡ್ತಾರ? ಅದರಿಂದಾಗಿ ಕೊರೋನಾ ಪೇಷಂಟ್ ಅವರನ್ನು ಅದಕ್ಕಾಗಿ ಸಾಯಿಸ್ತಾರೆ ಅಂತ ಸಹ ಮಾಧ್ಯಮದ ಮೂಲಕ ಬರ್ತದೆ. ಸರ್ಕಾರ ಪೇಷಂಟ್ಗೆ 3 ಲಕ್ಷ. ಈಗ ಶೇಖರ್ ಅವರೇ, ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಅನೇಕ ಸಂಕಷ್ಟಗಳನ್ನು ಇವತ್ತು ಜನರು ಎದುರಿಸ್ತಾ ಇದ್ದಾರೆ. ಅದರಲ್ಲಿ ನಿಮ್ಮದು ಬಹಳ ಇಂಪಾರ್ಟೆಂಟ್. ಸ್ಕೂಲ್ ಟ್ರಿಪ್ ಮಾಡುವವರು ಬೆಳಿಗ್ಗೆ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು, ಶಾಲೆಗೆ ಬಿಡಬೇಕು, ಮಧ್ಯಾಹ್ನ ವಾಪಸ್ ಕರ್ಕೊಂಡು ಬರಬೇಕು, ಮಧ್ಯಾಹ್ನದವರೆಗೆ ಸಾಯಂಕಾಲದವರೆಗೆ ಇಡೀ ವರ್ಷ ಬರಬೇಕು, ಕಂಪ್ಲೀಟ್ ಬಂದ್. ಅವರಿಗೆ ಬೇರೆ ಆ ವಾಹನದಲ್ಲಿ ಬಾಡಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರದ್ದು ಅದೇ ಕೆಲಸ. ಇವತ್ತು ಶಾಲೆಗಳಿಗೆ ಹೋಗ್ಲಿಕ್ಕಿಲ್ಲ, ಟ್ಯಾಕ್ಸಿ ಆಗಿ ಅದು ಇದ್ರೂ ಕೂಡ ಪ್ರವಾಸೋದ್ಯಮ ಅಂತದೇನು ದೊಡ್ಡ ಮಟ್ಟದಲ್ಲಿ ಬರಲಿಲ್ಲ, ಅವರಿಗೂ ಅಂತ ಬಾಡಿಗಳು ಆಗ್ಲಿಲ್ಲ. ಇಲ್ಲ ಸ್ಕೂಲ್ ಟ್ರಿಪ್ ಅನ್ನೇ ಅವರು ಇದು ಮಾಡಿದ್ರು. ಅದನ್ನೇ ನಂಬಿಕೊಂಡಿರುವವರು, ಬೇರೆ ಬಾಡಿಗೆ ಮಾಡಲಿಕ್ಕೆ ಅವರಿಗೆ ಆಗುದಿಲ್ಲ. ಸ್ಕೂಲ್ ಎಲ್ಲ ಆನ್ಲೈನ್ ಕ್ಲಾಸ್ ಆದಮೇಲೆ ಮಕ್ಕಳನ್ನು ಕರ್ಕೊಂಡು ಹೋಗೋ ಪರಿಸ್ಥಿತಿಯೇ ಇಲ್ಲ. ಬಹಳ ನಾನು ಹಾಗಾಗಿ ಅನೇಕ ವಿಚಾರಗಳನ್ನ ಹೇಳಿದೆ. ಜನರ ಸಂಕಷ್ಟದಲ್ಲಿರೋ ಸ್ಕೂಲ್ ಟ್ರಿಪ್ ಮಾಡುವವರು ಅದರಲ್ಲಿ ಬರ್ತಾರೆ. ಇವರಿಗೆ ಕೂಡ ಪ್ಯಾಕೇಜ್ ಮಾಡಬೇಕಿತ್ತು, ಇವರಿಗೆ ಕೂಡ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡಬೇಕು ಇವರ ವಾಹನಕ್ಕೆ. ಬಹುಶಃ ಅದು ಲೈಫ್ ಟ್ಯಾಕ್ಸ್ ಇದ್ದರೆ ಅದಕ್ಕೆ ಅದರ ಬಗ್ಗೆ ಸರ್ಕಾರ ನಗದು ಪರಿಹಾರವನ್ನಾದರೂ ಕೊಡುವಂಥ ವ್ಯವಸ್ಥೆಯನ್ನು ಸ್ಕೂಲ್ ಟ್ರಿಪ್ನವರಿಗೆ ಮಾಡಬೇಕು. ಮತ್ತು ಅವರಿಗೆ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಊಟ ಮಾಡಬೇಕಲ್ವ, ಮನೆ ಬಂದಿದ್ದಾರೆ, ಮಕ್ಕಳಿದ್ದಾರೆ, ಘೋಷಣೆಯನ್ನು ಮಾಡಬೇಕು, ಸರ್ಕಾರ ಮಾಡಲೇಬೇಕು. ಒಂದು ವಿಷಯ ಶೇಖರ್ ಅವರು ಹೇಳಿದರು, ಯಾವ ಪಕ್ಷದವರು ಧ್ವನಿ ತೆಗೆಯುವುದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಬಹುಶಃ ಶೇಖರ್ ಅವರು, ನಾನು ತಮಗೆ ದಯಮಾಡಿ ಹೇಳ್ತಾ ಇದ್ದೇನೆ, ಇವತ್ತು ಎಲ್ಲ ವಿರೋಧ ಪಕ್ಷದವರು ಕೂಡ ಪ್ರತಿ ದಿವಸ ಧ್ವನಿ ಎತ್ತಾ ಇದ್ದಾರೆ ಸರ್ಕಾರದ ವಿರುದ್ಧ, ಸರ್ಕಾರದ ಈ ಒಂದು ಬೇಜವಾಬ್ದಾರಿಯ ವಿರುದ್ಧ. ಇವತ್ತು ಸಿದ್ದರಾಮಯ್ಯನವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಕಾಂಗ್ರೆಸ್ ಪಕ್ಷದ ನಾಯಕರುಗಳಿರ್ಬೋದು, ಜಾತ್ಯತೀತ ಜನತಾದಳದ ವರಿಷ್ಠರು ಇರ್ಬೋದು, ಎಲ್ಲರೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಎಲ್ಲರೂ ಕೂಡ ಸರ್ಕಾರದ ವೈಫಲ್ಯವನ್ನು ಎತ್ತಿ ಹಿಡಿಯುವಲ್ಲಿ ಖಂಡಿತ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬರು ಕೂಡ, ಮಾತ್ರವಲ್ಲ ಅವರಿಗೆ ಬೇಕಾದ ಸವಲತ್ತುಗಳನ್ನು. ಇವತ್ತು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯಿಂದ CLP ನಾಯಕರಾದ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಒಂದು ಘೋಷಣೆಯನ್ನು ಮಾಡಿದ್ದಾರೆ. ನಮ್ಮ ಶಾಸಕರ ನಿಧಿ ಅಂತ ಇದೆ, 2 ಕೋಟಿ ರೂಪಾಯಿ ಒಂದು ಶಾಸಕರಿಗೆ ವರ್ಷಕ್ಕೆ ಕೊಡ್ತಾರೆ. ಆದರೆ ಈ ಸರ್ಕಾರ ಬಂದ ಮೇಲೆ 1 ಕೋಟಿ ರೂಪಾಯಿ ಇನ್ನೂ ಬಾಕಿ ಇದೆ, ಕೊಡಲಿಲ್ಲ. ಇವತ್ತು 21-22ನೇ ಸಾಲು ಏಪ್ರಿಲಿಂದ ಪ್ರಾರಂಭ ಆಗ್ತದೆ. ಆ ಹಣವನ್ನು ಅವರು ಕೂಡಲೇ ಬಿಡುಗಡೆ ಮಾಡಬೇಕು. ಅದರಲ್ಲಿ 1 ಕೋಟಿ ರೂಪಾಯಿಯನ್ನು ಪ್ರತಿಯೊಬ್ಬರು, 90 ಜನ ನಾವಿದ್ದೇವೆ, 90 ಲಕ್ಷ ಕೋಟಿ ರೂಪಾಯಿ ಅದು, ಮತ್ತು 10 ಕೋಟಿ ರೂಪಾಯಿ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ, ಒಟ್ಟಿಗೆ 100 ಕೋಟಿ ರೂಪಾಯಿಯನ್ನು ಕೋವಿಡ್ ಔಷಧಿ ಕೊಡಲಿಕ್ಕೆ, ಬಡವರಿಗೆ ಹಂಚಲಿಕ್ಕೋಸ್ಕರ ನಾವು ಅದನ್ನು ವ್ಯಾಕ್ಸಿನ್ ಕೊಡಲಿಕ್ಕೆ ನಾವು ಅದನ್ನು ಕೊಡ್ತೇವೆ. ಅದಕ್ಕೆ ಸರ್ಕಾರ ಪರ್ಮಿಷನ್ ಕೊಡಬೇಕು ಅಂತೇಳಿ ಕೇಳಿದ್ದಾರೆ. ಸರ್ಕಾರ ಇನ್ನೂ ಕೂಡ ಅದರ ಬಗ್ಗೆ ಏನು ಅಂತೇಳಿ ನಿನ್ನೆ ಘೋಷಣೆ ಆಗಿದ್ದು, ಅದರ ಬಗ್ಗೆ ಸರ್ಕಾರದ ಒಂದು ಅನುಮತಿಯನ್ನ ಕೇಳಿದ್ದಾರೆ. ಬಹುಶಃ ಸರ್ಕಾರ ಅನುಮತಿ ಕೊಟ್ಟರೆ ನಾವು ಕಾಂಗ್ರೆಸ್ ಪಕ್ಷದಿಂದ 100 ಕೋಟಿ ರೂಪಾಯಿಯನ್ನ ಈ ಔಷಧಿಗೆ ಲಸಿಕೆ ಕೊಡಲಿಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅದನ್ನು ಖರ್ಚು ಮಾಡಲಿಕ್ಕೆ ತಯಾರಿದ್ದೇವೆ. ಇದು ಇವತ್ತು ಕಾಂಗ್ರೆಸ್ ಪಕ್ಷ ಈ ಬಗ್ಗೆ ನಾವು ವಿರೋಧ ಪಕ್ಷ ಆಗಿ ಕೂಡ ನಮ್ಮ ಜವಾಬ್ದಾರಿಯನ್ನ ನಾವು ಮರೆಯಲಿಲ್ಲ, ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ನಾವು ತಯಾರಿದ್ದೇವೆ ಅನ್ನುವಂಥ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಇನ್ನೊಂದು ಪ್ರಶ್ನೆಯನ್ನು ಅವರು ಎತ್ತಿದ್ರಲ್ಲಿ, ಒಬ್ಬ ಪೇಷಂಟ್ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ ಆತನ ಮೇಲೆ 3 ಲಕ್ಷ ರೂಪಾಯಿ ಸರ್ಕಾರ ಬಹುಶಃ ಅದು ಖರ್ಚು ಮಾಡ್ತದೆ ಅಂತ ಅನ್ನೋದು, 3 ಲಕ್ಷ ಪೇಷಂಟ್ಗೆ ಸಿಗುವುದಿಲ್ಲ. ನನಗೆ ಕೂಡ ಇದರ ಬಗ್ಗೆ ಕ್ಲಾರಿಟಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ದಿವಸಕ್ಕೊಂದು ಮಾತಾಡ್ತದೆ. ಒಮ್ಮೆ ಮಾತಾಡ್ತಾರೆ ಕೋವಿಡ್ ಪೇಷಂಟ್ಗಳಿಗೆ ಯಾವುದೇ ಆಸ್ಪತ್ರೆಗಳಲ್ಲಿ ಧರ್ಮಾರ್ಥವಾಗಿ ನಾವು ಬಡವರಿಗೆ ಕೊಡ್ತೇವೆ ಅಂತ ಒಮ್ಮೆ ಹೇಳಿದರು, ಒಮ್ಮೆ ಹೇಳ್ತಾರೆ ಆಯುಷ್ಮಾನ್ನಲ್ಲಿ ಕೊಡ್ತೇವೆ ಅಂತ ಹೇಳ್ತಾರೆ. ಯಾವುದು ಕೂಡ ಸರ್ಕಾರದ ಬಗ್ಗೆ ಕ್ಲಾರಿಟಿ ಇಲ್ಲ. ಯಾರಿಗೆ ಎಷ್ಟು ಕೊಡ್ತಾರೆ, ಏನು ಕೊಡ್ತಾರೆ ಅಂತ ಬನ್ನುವ ಬಗ್ಗೆ ನಾವು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ರು ಅದಕ್ಕೆ ಉತ್ತರ ಸಿಗುವುದಿಲ್ಲ. ನಾವು 3,000 ಕೋಟಿ ಖರ್ಚು ಮಾಡಿದ್ದೇವೆ, 4,000 ಕೋಟಿ ಖರ್ಚು ಮಾಡಿದ್ದೇವೆ, 5,000 ಕೋಟಿ ಖರ್ಚು ಮಾಡಿದ್ದೇವೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಹೊರತು ಅದರಲ್ಲಿ ಭ್ರಷ್ಟಾಚಾರ ಅನೇಕ ಆಗಿದೆ ಅನ್ನುವಂಥದ್ದು ಅದು ಬೇರೆ ವಿಚಾರ, ಅದರ ಬಗ್ಗೆ ನಾವು ಮಾತನಾಡೋದು ಬೇಡ. ಭ್ರಷ್ಟಾಚಾರ ಈ ಕೋವಿಡ್ನಲ್ಲಿ ಹೆಣದಲ್ಲಿ ಕೂಡ ಇವತ್ತು ದುಡ್ಡು ತಿನ್ನುವಂಥ ವ್ಯವಸ್ಥೆ ಆಗಿದೆ.
ಬಟ್ ಆಸ್ಪತ್ರೆಗೆ ಅವರು 3 ಲಕ್ಷ ಕೊಡ್ತಾರೆ ಒಬ್ಬ ಸತ್ತರೆ ಅನ್ನುವಂಥದ್ದು ಬಹುಶಃ ನನಗೆ ಅದರ ಬಗ್ಗೆ ಕ್ಲಾರಿಟಿ ನನಗೆ ಇಲ್ಲ. ಯಾವ ಆಸ್ಪತ್ರೆಗೆ ಕೂಡ ಕೊಡಲಿಲ್ಲ. ಯಾಕೆಂತೇಳಿ ಹಾಗಿದ್ರೆ ಕೋವಿಡ್ನವರಿಗೆ ಯಾಕೆ ಇವರು ಬಿಲ್ ಮಾಡಬೇಕು ಆಸ್ಪತ್ರೆಯವರು? ನಾವು ಕಳೆದ ಸಲ ಫಸ್ಟ್ ಇದರಲ್ಲಿ ನೋಡಿದ್ದೇವೆ 5 ಲಕ್ಷ 10 ಲಕ್ಷ 15 ಲಕ್ಷ 20 ಲಕ್ಷ. ಖಾಸಗಿಯಲ್ಲಿ ಅವರು ಪ್ರತ್ಯೇಕ ಬಿಲ್ ಮಾಡ್ತಾರೆ. ಅದರ ಮೇಲೆ ಸರ್ಕಾರದಿಂದ ಒಬ್ಬ ಪೇಷಂಟ್ಗೆ ಇಷ್ಟು ಖರ್ಚು ಅಂದ್ರೆ ಒಬ್ಬ ಪೇಷಂಟ್ಗೆ 3 ಲಕ್ಷ ಕೇಂದ್ರ ಸರ್ಕಾರ ಇಟ್ಟಿದೆ ಅಂತ ಅಷ್ಟು ಕೊಡುವಾಗ ಇವರು ನಮ್ಮ ಬಿಲ್ ನಲ್ಲಿ ಪೇಷಂಟ್ಗೆ ಅದು ನೇರವಾಗಿ ಕೊಡ್ತಾರಂತಲ್ಲ, ಅದರ ಖರ್ಚಿಗೆ ಸಮ PPE ಕಿಟ್ ಇಂದ ಹಿಡಿದು 3 ಲಕ್ಷವನ್ನ PPE ಕಿಟ್ ಇದ್ದು ಬಿಲ್ ಹಾಕಿದ್ದಾರೆ. ಆ 3 ಲಕ್ಷವನ್ನು ಈ ಆಸ್ಪತ್ರೆಯವರು ನಮಗೆ ಮೈನಸ್ ಮಾಡಬೇಕಲ್ವಾ? ಇಲ್ಲ, ಎಲ್ಲಿ ಮಾಡಿದ್ದಾರೆ? ಮಾಡಲಿಲ್ಲ. ಖಾಸಗಿ ಆಸ್ಪತ್ರೆಯಲ್ಲಿ ಪ್ರತ್ಯೇಕವಾದಂತ ಬಿಲ್ ಅನ್ನು ತೆಗೆದುಕೊಳ್ತಾರೆ. ಸುಮಾರು ಅವ್ರ 15,000 ಒಂದು ಬೆಡ್ಗೆ ತಗೊಳ್ತಾರೆ. ಅವರ ಬಿಲ್ ಎಷ್ಟಾಗ್ತದೆ ಅದನ್ನು ಅವರು ತಗೊಂಡಿದ್ದಾರೆ. ಅದು ಹೆಚ್ಚು ಕಡಿಮೆ ನಮ್ಗೆ ಗೊತ್ತಿಲ್ಲ, ನಮಗೆ ಅದರ ಬಗ್ಗೆ ತಜ್ಞರಲ್ಲ ನಾವು. ಅವರ ಬಿಲ್ ಇಷ್ಟು ಅಂತ ಕೊಟ್ಟಿದ್ದಾರೆ, ಅಷ್ಟು ಜನರು ಪೇಮೆಂಟ್ ಮಾಡಿದ್ದಾರೆ, ಕೆಲವರು ಪೇಮೆಂಟ್ ಮಾಡಲಿಲ್ಲ. ಅದರ ಬಗ್ಗೆ ಬೇಕಾದಷ್ಟು ಗಲಾಟೆ ಆಗ್ತಾ ಇದೆ, ಬೊಬ್ಬೆ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಅದು ಬೇರೆ ವಿಚಾರ. ಜೊತೆಗೆ ಏನೀಗ ಕೆಲವು ಆಸ್ಪತ್ರೆಗಳಲ್ಲಿ ಜನರ ಆಕ್ರಂದನಗಳು ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಅನ್ನುವಂಥದ್ದು ಈ ಚಾಮರಾಜನಗರವು ಸೇರಿದಂತೆ ಅವರು ಅದನ್ನು ಕೂಡ ಕೇಳಿದ್ದಾರೆ. ಇಲ್ಲಿ ತನಿಖೆ ಆಯಿತು ಚಾಮರಾಜನಗರದ್ದು ಅಲ್ಲ, ಅದನ್ನು ಅದು ಒಂದು. ಅದ್ರ ಜೊತೆಯಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಅದು ಆರಂಭಗೊಂಡದ್ದು. ಹಾಸ್ಪಿಟಲ್ ಒಳಗಡೆ ವಿಕ್ಟೋರಿಯಾ ಹಾಸ್ಪಿಟಲ್ ಮಾತ್ರ ಅಲ್ಲ, ಎಲ್ಲ ಖಾಸಗಿ ಹಾಸ್ಪಿಟಲ್ಗಳಲ್ಲೂ ಕೂಡ ಇದೇ ಆಕ್ರಂದನ ಶುರುವಾಯಿತು. ICU ಒಳಗೆ ನಮಗೆ ಹಾಸ್ಪಿಟಲ್ ಒಳಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ಅಲ್ಲಿ ನಮ್ಮ ಪೇಷಂಟ್ ಕೂಗಾಡ್ತಾ ಇದ್ದಾರೆ, ಅವ್ರು ಏನು ಕೊಡ್ತಾ ಇಲ್ಲ, ಅದು ಕೊಡ್ತಾ ಇಲ್ಲ, ಇದು ಕೊಡ್ತಾ ಇಲ್ಲ, ನೀರು ಕೊಡ್ತಾ ಇಲ್ಲ, ಅವರು ಉಸಿರಾಟಕ್ಕೆ ಆಕ್ಸಿಜನ್ ಕೊಡ್ತಾ ಇಲ್ಲ, ಇಂಥ ಎಲ್ಲ ಸಮಸ್ಯೆಗಳನ್ನು ಸಾವಿಗೀಡಾದದ್ದು. ಒಳಗೆ ಅವ್ರು ಏನು ಮಾಡ್ತಿದ್ದಾರೆ ನಮಗೆ ಗೊತ್ತಿಲ್ಲ. ಇದು ಈ ಒಳಗಿನ ಸಮಸ್ಯೆ ಹೊರಗಿನವರಿಗೆ ಗೊತ್ತಾಗಿದೆ. ಯಾಕೆಂತ ಹೇಳಿದ್ರೆ ಈ ಕೋವಿಡ್ನಲ್ಲಿ ಕೆಲವು ನಿರ್ದಿಷ್ಟವಾದ ಕಾನೂನುಗಳಿದ್ದಾವೆ. ಪೇಷಂಟ್ ಒಳಗೆ ಹೋದರೆ ಮತ್ತೆ ಯಾರು ಕೂಡ ಅಟೆಂಡರ್ಸ್ಗಳು ಅಲ್ಲಿಗೆ ಹೋಗುವಾಗಿಲ್ಲ, ಅಥವಾ ಇನ್ಯಾರಾದರೂ ಒಳಗೆ ಹೋಗುವಾಗಿಲ್ಲ. ಅಲ್ಲಿ ನರ್ಸ್ಗಳು ನಾವು ಏನಾದರೂ ಆಹಾರವನ್ನು ಕೊಟ್ಟರೆ ಅಲ್ಲಿ ಕೊಟ್ಟು ಬರಬೇಕು, ನರ್ಸ್ಗಳು ಅದನ್ನು ಕೊಡ್ತಾರೆ, ನಾವು ಊಟ ಮಾಡಿ ಅವರು ಹೊರಗಿಡ್ತಾರೆ, ಅದನ್ನು ಇವ್ರು ತಂದು ವಾಪಸ್ ಕೊಡ್ತಾರೆ. ಅದು ನಮ್ಮ ವಿಶ್ವಾಸ, ಅದು ನಮ್ಮ ವಿಶ್ವಾಸ. ಅಂತದ್ದು ಅದು ನಿಯಮ. ನಾನು ಹೇಳಿದ್ದು ನಿಯಮ. ಅವ್ರು ಬೇಕಾದ ಔಷಧಿಯನ್ನು ಕೊಡ್ತಾರೆ, ಬಿಸಿನೀರು ಕೊಡ್ತಾರೆ, ಅದಕ್ಕೆ ಬೇಕಾದಂತೆ ಯಾವುದು ಔಷಧಿ ಉಂಟು ಅದನ್ನು ಕೊಡ್ತಾರೆ. ಅದು ನಿಯಮ, ಅದು ಮಾಡ್ತಾರೆ ಅಂತ ನಮ್ಮ ಭಾವನೆ. ಯಾಕೆಂದ್ರೆ ನೋಡ್ಲಿಕ್ಕೆ ಗೊತ್ತಿಲ್ಲ ಸರಿ ಯಾರಿಗೂ ಕೂಡ. ಇವತ್ತು ಅನೇಕ ಕಡೆ ಒಳಗೆ ಅವರು ವಿಡಿಯೋ ಮಾಡಿ ವಾಟ್ಸ್ಆ್ಯಪ್ನಲ್ಲಿ ವಿಡಿಯೋ ಮಾಡಿ ಅದನ್ನು ಹೊರಗೆ ಬಂದು ಅದು ಕೆಲವು ಬಯಲಾಗಿದೆ. ಅಲ್ಲಿ ಆಗುವಂತಹ ತೊಂದರೆಗಳು ಬಯಲಾಗಿದೆ. ಇದು ತಪ್ಪು. ಅಂಥದ್ದಾಗಿದೆ, ಇದು ಸರ್ವತಾ ತಪ್ಪು. ನಾವೇನು ಇವತ್ತು ಅವರನ್ನು ಕೋವಿಡ್ ವಾರಿಯರ್ಸ್ಗಳಾಗಿ ದೇವರಾಗಿ ನೋಡ್ತಾ ಇದ್ದೇವೆ. ಅಂಥದ್ದವರು ಮಾಡೋದಿಲ್ಲ ಅಂತ ವಿಶ್ವಾಸದಲ್ಲಿ ನಾವು ನಮ್ಮ ಸಂಬಂಧಿಕರನ್ನ ನಮ್ಮ ಸ್ನೇಹಿತರನ್ನ ಒಳಗೆ ಕಳಿಸಿದ್ದೇವೆ. ಅಲ್ಲಿ ಅವರನ್ನು ಸರಿಯಾಗಿ ನೋಡಬೇಕಾದ ಜವಾಬ್ದಾರಿ ಅವರದು. ಅದನ್ನು ಅವರು ನೋಡದಿದ್ದರೆ ಅವರು ನಿಜವಾದ ವಾರಿಯರ್ಗಳಾಗೋದಿಲ್ಲ. ಎಸ್ ಸರ್. ಕೊನೆಯದಾಗಿ ಬಹುಶಃ ಪ್ಯಾಕೇಜ್ಗಳ ಬಗ್ಗೆ ಜನ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಪ್ಯಾಕೇಜ್ ಅಂತ ಹೇಳಿದ್ರೆ ಓವರಾಲ್ ಆಗಿ ಎಲ್ಲರಿಗೂ ಕೊಡಬೇಕು ಅಂತ ಅಂದಾಗ ಅದರಲ್ಲಿ ಯಾರು ಬರ್ತಾರೆ ಅನ್ನೋ ಸಂದೇಹಗಳು ಕಾಡ್ತಾ ಇರುವಂಥದ್ದು. ಕಾಂಗ್ರೆಸ್ ಪಕ್ಷ ಒತ್ತಡ ಹಾಕಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿ ಇತರೆ ರಾಜ್ಯಗಳಲ್ಲಿ ಲೈಟ್ ಬಿಲ್ಗಳನ್ನು ವಿನಾಯಿತಿ ಕೊಟ್ಟಿದ್ದಾರೆ. ವಿನಾಯಿತಿ ಕಟ್ಟಲಿಕ್ಕೆ ಇಲ್ಲ, 1 ತಿಂಗಳು 2 ತಿಂಗಳು ಕಟ್ಟಲಿಕ್ಕೆ ಇಲ್ಲ ಅಂತ ವಿನಾಯಿತಿಗಳನ್ನು ಕೊಟ್ಟಿದ್ದಾರೆ. EMI ಬಗೆಗೆ 1-2-3 ತಿಂಗಳ ಅವರಿಗೆ ಅವಕಾಶಗಳನ್ನು ಕೊಡಬೇಕು ಅಂತ ಕೂಡ ಹೇಳಿರುವಂಥದ್ದು. ಇನ್ನು ಉಳಿದಂತೆ ತಮಿಳುನಾಡು ಸರ್ಕಾರ ಅದರಲ್ಲಿ ಬಹಳ ಮುಂದೆ 4,000 ಕೊಟ್ಟೆ ಬಿಡುತ್ತೆ ಅಂತ ಹೇಳಿ ಅದನ್ನು ಕೊಟ್ಟಿದ್ದಾರೆ ಅಂತ ಅನ್ನೋದು. ಅದನ್ನು ನಾವಿಲ್ಲಿ ಈಗ ಅವರು BPLನವರಿಗೆ ಇಷ್ಟು, ಮತ್ತೊಂದಿಲ್ಲಿ ಇಷ್ಟು, ಅದೇ ವಿಭಾಗ ಮಾಡಿಕೊಂಡು ಎಲ್ಲೋ ಒಂದು ಸಮುದಾಯಕ್ಕೆ ಕೊಟ್ಟು ಸಮಾಧಾನ ಪಡಿಸ್ಕೊಂಡು ಸುಮ್ಮನೆ ಇರುವಂಥದ್ದಾದ್ರೆ ಅದು ಎಲ್ರಿಗೂ ಮುಟ್ಟುವುದಿಲ್ಲ ಅಂತ ಅನ್ನುವಂಥದ್ದು. ಇದು ದೊಡ್ಡ ಕೆಲಸ ಅಲ್ಲ. ಸರ್ಕಾರದ ಮೆಷಿನರಿ ಅಂತ ಹೇಳಿದ್ರೆ ಅದು ಯಾವ ಕೆಲಸ ಮಾಡಲಿಕ್ಕೂ ಕಷ್ಟದ ಕೆಲಸ ಸರ್ಕಾರಕ್ಕೆ ಯಾವುದಿಲ್ಲ. BPL ಕಾರ್ಡ್ನವರು ಯಾರಂತ ಅವ್ರಿಗೆ ಗೊತ್ತಿದೆ. ಸಾಮಾನ್ಯ 70% ಜನರು BPLನಲ್ಲಿ ಬಂದರು. ಅವರಿಗೆ ಪ್ಯಾಕೇಜ್ ಕೊಡುವಂಥದ್ದು ದೊಡ್ಡ ಸಂಗತಿ ಅಲ್ಲ. ಪಂಚಾಯತ್ನ ಮುಖಾಂತರ ಯಾರಿಗೆ BPL ಇದೆ ಈಗ ಅವರು ಕಾಲ್ ಮಾಡಿದ್ರಿಂದ ಗೊತ್ತಾಯ್ತು ನಮಗೆ, ಯಾರು ಸ್ಕೂಲ್ ಟ್ರಿಪ್ಗೆ ಹೋಗುವ ಅಂತ ನೋಡಿ. ಇಂಥ ಬಹಳ ಸಣ್ಣ ಸಣ್ಣ ವಿಭಾಗದ ಅಂಥದ್ದೆಲ್ಲ ರಿಜಿಸ್ಟರ್ ಇದೆ. ಈಗ ಕಳೆದ ಸಲ ರಿಕ್ಷಾ ಡ್ರೈವರ್ಗಳಿಗೆ 5,000 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರು. ಕೆಲವರಿಗೆ ಬಂದಿರಬಹುದು, ಅನೇಕ ಜನರಿಗೆ ಬಂದೇ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಂತೆಲ್ಲೂ ಒಬ್ಬರಿಗೂ ಬರಲಿಲ್ಲ. ನಮ್ಮ ದೊಡ್ಡ ಈ ನಮ್ಮ ಸರ್ಕಾರದ ನಮ್ಮ ದೌರ್ಭಾಗ್ಯ ಅಂತ ನಾನು ಹೇಳುವಲ್ಲೇ. ನೀವು ಆ ಕರೆಂಟ್ ಬಿಲ್ ಬಗ್ಗೆ ಹೇಳಿದ್ರಿ. ಕಳೆದ ಸಲ ಏನಾಯ್ತು ಸ್ವಾಮಿ ಗೊತ್ತಾ ನಿಮಗೆ? ಕಳೆದ ಸಲ ಕರೆಂಟ್ ಬಿಲ್ ಡಬಲ್ 3-4 ಟೈಮ್ಸ್ ಬಂತು. ಹೌದು. ರಿಯಾಯಿತಿ ಬಿಡಿ, ರಿಯಾಯಿತಿ ಬಿಡಿ 2-3 ಟೈಮ್ಸ್ ಬಂತು. ಅದನ್ನು ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ಉಸ್ತುವಾರಿ ಸಚಿವರ ಇರುವಾಗಲೇ ಅವರು ಮೆಸ್ಕಾಂನವರು ಹೆಡ್ ಕೂಡ ಇದ್ರು. ಅಲ್ಲಿ ಮಾತುಕತೆ ಆಯಿತು, ಅದನ್ನೆಲ್ಲ ಸರಿಪಡಿಸಬೇಕು ಅಂತ. ದೇವರ ದಯೆಯಲ್ಲಿ ಸರಿಪಡಿಸುವಂಥ ಗೋಜಿಗೆ ಹೋಗಲಿಲ್ಲ. ಎಷ್ಟು ಆಯಿತು ಎಷ್ಟು ಉಳೀತು ಅನ್ನುವಂಥದ್ದು ಅದರ ಬಗ್ಗೆ ನನಗೆ
ಪೂರ್ಣ ಮಾಹಿತಿ ನನಗೆ ಇಲ್ಲ. ಅಂತೂ ಅದು ಬಹಳಷ್ಟು ಒಂದು ದೊಡ್ಡ ತೊಂದರೆ ಸರ್ಕಾರದಿಂದ ಆಗಿದೆ. ಇವತ್ತು ಸರ್ಕಾರ ಮಾಡಬೇಕಾಗಿದ್ದೇನು, ಕರೆಂಟ್ ಬಿಲ್ಲು ಬರ್ತಾ ಇದೆ, ತಿಂಗಳು ರೈಸ್ ಆಗ್ತದೆ, 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ರೈಸ್ ಮಾಡ್ತಾರೆ. ಇರಲಿ, ಒಂದು 3 ತಿಂಗಳ ಮಟ್ಟಿಗೆ ಅವರಿಗೆ 25% 50% ಬಿಟ್ಬಿಡಿ. ಅವರು ಸ್ವಲ್ಪ ಬದುಕೊಳ್ಳಿ, ಸ್ವಲ್ಪ ಉಸಿರಾಡಲಿ. ಉಸಿರಿದ್ದೇ ಅಲ್ವಾ ಜೀವನ, ಉಸಿರಿಲ್ಲದ್ರೆ ಏನಿದೆ? ಅಷ್ಟಾದರೂ ಸಮಯ ಸರ್ಕಾರ ಕೊಡಬೇಡವಾ? ಇವತ್ತು ಸರ್ಕಾರಕ್ಕೆ ಇವತ್ತು ಸ್ವಲ್ಪ ಕಷ್ಟ ಆಗ್ಬೋದು, ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸ್ವಲ್ಪ ಸಮಯ ನಿಲ್ಲಿಸಿ, ನೀವು 15% 30% ತೆಗೆದುಕೊಂಡು ಆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದುಡ್ಡು ಹಾಕೋದಕ್ಕೆ ಅದನ್ನು ಸ್ವಲ್ಪ ಒಂದು 6 ತಿಂಗಳು ನಿಲ್ಲಿಸಿ, ಇಲ್ಲಿ ಜನರನ್ನು ಬದುಕಿಸಿ, ಜನರು ಬದುಕಿದ ಮೇಲೆ ಮಾರ್ಗ ಮಾಡುವ ಎಲ್ಲ ಮಾಡುವ. ಸರ್ಕಾರಕ್ಕೆ ದುಡ್ಡಿನ ಕೊರತೆ ಏನಿಲ್ಲ. ಏಪ್ರಿಲ್ನಲ್ಲಿ 1 ಲಕ್ಷ ಕೋಟಿಗಿಂತ ಎಷ್ಟು ಕಳೆದ ವರ್ಷಕ್ಕಿಂತ ಜಾಸ್ತಿಯೇ 10% ಏನೋ ಇದು ನಮ್ಮ GST ಕಲೆಕ್ಷನ್ ಆಯ್ತಂತೆ ಮಾರ್ಚಲ್ಲಿ ಏಪ್ರಿಲಲ್ಲಿ. ಏನಾಗ್ತದೆ ದುಡ್ಡು? ದಿವಸದಿಂದ ದಿವಸ ಪೆಟ್ರೋಲಿಗೆ 25 ಪೈಸೆ 30 ಪೈಸೆ 50 ಪೈಸೆ ಡೀಸೆಲ್ಗೆ ಏರಿಸ್ತಾ ಇದ್ದಾರೆ. ಎಲ್ಲಿ ಹೋಗ್ತದೆ ದುಡ್ಡು? ಸರ್ಕಾರ ಏನು ಮಾಡ್ತದೆ ದುಡ್ಡನ್ನು? ಸ್ವಲ್ಪ ಜನರಿಗೆ ಕೊಡಿ. ಜನರಲ್ಲಿ ಬೈಯಿಂಗ್ ಪರ್ಚೇಸ್ ಕೆಪಾಸಿಟಿ ಇದ್ದರೆ ರೊಟೇಷನ್ ಆಗ್ತದೆ. ಜನರಲ್ಲಿ ಪರ್ಚೇಸಿಂಗ್ ಕೆಪಾಸಿಟಿ ಸರ್ಕಾರದ ಮೇಲೆ ಕಾಂಗ್ರೆಸ್ ಪಕ್ಷ ಈ ಒತ್ತಡವನ್ನು ಹಾಕ್ತದೆ ಅಂತ ಯಾವಾಗದಿಂದ ಹೇಳ್ತದೆ. ಬೈಯಿಂಗ್ ಪರ್ಚೇಸ್ ಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಯಾವಾಗ ಹೇಳಿದ್ದಾರೆ? ಅವರ ನ್ಯಾಯ ಅನ್ನುವಂಥ ಒಂದು ಕಾನೂನು ನಾವು ತರ್ತೇವೆ. ಪ್ರತಿ ತಿಂಗಳು ಬಡವರ ಅಕೌಂಟಿಗೆ 7,000 ರೂಪಾಯಿ 72,000 ರೂಪಾಯಿ ವರ್ಷಕ್ಕೆ ನಾವು ಹಾಕ್ತೇವೆ. ಅವರಿಗೆ ಬೈಯಿಂಗ್ ಕೆಪಾಸಿಟಿ ಬರ್ತದೆ, ದೇಶದ ಇಕಾನಮಿ ಡಬಲ್ ಆಗ್ತದೆ ಅನ್ನುವಂಥ ಒಂದು ಯೋಚನೆಯನ್ನು ಅವ್ರು ಹೊಂದಿದ್ರು. ಮೊನ್ನೆ ಕೂಡ ಅವರು ಸರ್ಕಾರಕ್ಕೆ ಇದರ ವಿಚಾರವನ್ನು ಹೇಳಿದ್ದಾರೆ. ಬಟ್ ಸರ್ಕಾರ ಇವತ್ತು ಮಾಡ್ತಾ ಇಲ್ಲ. ಸರ್ಕಾರ ಟೋಟಲ್ ಫೇಲ್ ಕೋವಿಡ್ ನಿರ್ವಹಣೆಯಲ್ಲಿ. ಎಸ್ ಸರ್, ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇದ್ದು ಒಂದಷ್ಟು ಸರ್ಕಾರದ ವೈಫಲ್ಯಗಳನ್ನು ಹೇಳಿದ್ದೀರಿ ಮತ್ತು ಜನರ ಪ್ರಶ್ನೆಗಳಿಗೂ ಕೂಡ ಅದನ್ನು ಬಹುಶಃ ಈ ಮೂಲಕವಾಗಿ ತಾವು ಸಮಾಧಾನಪಡಿಸಬಹುದು ಅಷ್ಟೇ, ಮತ್ತು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಬಹುದು ಅಂತ ಅಷ್ಟೇ ಅನ್ನುವಂಥದ್ದು. ಓಕೆ ಸರ್, ಥ್ಯಾಂಕ್ ಯು. ಈ ಸಂದರ್ಭ ನಮ್ಮ ಜೊತೆ ಮಾತುಕತೆಗೆ ಸಿಕ್ಕಿದ್ದಕ್ಕೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರ್ತದೆ. ನೋಡ್ತಾ ಇರಿ ಫಾರ್ ನ್ಯೂಸ್. ನಮಸ್ಕಾರ.